ನಮಸ್ಕಾರ ವೀಕ್ಷಕರೇ. ಸಂಗೀತವಿಲ್ಲದೆ ಈ ಜಗತ್ತನ್ನ ಊಹಿಸಿಕೊಳ್ಳೋದಕ್ಕೂ ಸಾಧ್ಯವಿಲ್ಲ. ಇವತ್ತು ಜಗತ್ತಿನೆಲ್ಲೆಡೆ ಸಂಗೀತವೇ. ಯಾಕಂದ್ರೆ ಇವತ್ತು ವಿಶ್ವ ಸಂಗೀತ ದಿನ. ಎಲ್ಲರೂ ಸಂಗೀತವನ್ನ ಇಷ್ಟಪಡೋರೆ. ಮನುಷ್ಯನ ಮನಸ್ಸಿನ ಭಾವನೆಗಳಿಗೆ ರಂಗು ತುಂಬುವುದಕ್ಕೆ, ಅವನ ಮನಸ್ಸನ್ನ ಹಗುರವಾಗಿಸೋದಕ್ಕೆ, ಬದುಕನ್ನ ರಂಗಾಗಿಸೋದಕ್ಕೆ ಸಂಗೀತ ಬೇಕೇ ಬೇಕು. ಎಲ್ಲ ವರ್ಗ ವಯೋಮಿತಿಯವರು, ವಿಭಿನ್ನ ಮನಸ್ಥಿತಿಯವರು ಸಂಗೀತವನ್ನ ಆಲಿಸ್ತಾರೆ, ಇಷ್ಟಪಡ್ತಾರೆ. ವಿಶ್ವ ಸಂಗೀತ ದಿನದ ಶುಭಾಶಯಗಳನ್ನ ನಮ್ಮೆಲ್ಲ ಪ್ರೀತಿಯ ವೀಕ್ಷಕರಿಗೆ ತಿಳಿಸ್ತಾ ನಿಮ್ಮನ್ನ ವಿಶೇಷ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಹೇಮಾ ಜಯರಾಮ್. ಇವತ್ತು ನಮ್ಮ ಜೊತೆಗೊಬ್ರು ವಿಶೇಷವಾದ ಅತಿಥಿ ಇದ್ದಾರೆ. ಕಾಮಾಕ್ಷಿ ಸಂಗೀತ ಕಲಾಶಾಲೆಯನ್ನ ನಡೆಸ್ತಾ ಪುತ್ತೂರಿನ ಪಾಪೆಮಜಲ್ನ ಗವರ್ಮೆಂಟ್ ಹೈಸ್ಕೂಲ್ನಲ್ಲಿ ಶಿಕ್ಷಕಿಯಾಗಿ, ಮ್ಯೂಸಿಕ್ ಟೀಚರ್ ಆಗಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ವಿದೂಷಿ ಪವಿತ್ರ ರೂಪೇಶ್ ಶೇಟ್ ಅವರು. ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಮೇಡಮ್, ನಿಮಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಮೇಡಮ್, ಎಷ್ಟು ವರ್ಷದಿಂದ ನೀವು ನಿಮ್ಮನ್ನ ಸಂಗೀತ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಿದ್ದೀರಿ? ನಾನು 3ನೇ ವಯಸ್ಸಿಂದಲೇ ನನ್ನ ಇಡೀ ಫ್ಯಾಮಿಲಿ ಮ್ಯೂಸಿಕ್ ಫ್ಯಾಮಿಲಿ. ನನ್ನ ಅಮ್ಮ ಫಸ್ಟ್ ಸಂಗೀತ ಕಲಿತಾ ಇದ್ರು. ನನ್ನ ಅಜ್ಜಿ, ಅಮ್ಮನ ಅಮ್ಮ, ಅವರು ಸಂಗೀತ ಕಲ್ತಿದ್ದಾರೆ. ಸೊ ನನಗೆ ಫಸ್ಟ್ ಸಂಗೀತ ಕಲೀಲಿಕ್ಕೆ ಪ್ರೋತ್ಸಾಹ ನನ್ನ ಅಮ್ಮ. ಅವರೇ ನನ್ನ ಮೊದಲ ಗುರು. ಅವರು ವಿಜಯಲಕ್ಷ್ಮಿ ಕೆ ಅಂಥೇಳಿ, ಮಣಿಪಾಲ, ನನ್ನ ಊರು ಮಣಿಪಾಲ, ಉಡುಪಿಯವರು ನಾನು. ಸೊ ಅಲ್ಲಿ ನಾನು ಸಂಗೀತ 3ನೇ ವಯಸ್ಸಿಂದ ನನ್ನ ಅಮ್ಮನಲ್ಲಿ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಹಾಗೆ 3ನೇ ವಯಸ್ಸಿಂದ ಈಗಿನವರೆಗೂ ಇನ್ನೂ ಕಲಿತಾ ಇದ್ದೇನೆ. ನಾನು ಈಗ ಸಹ ಕಲಿತಾ ಇದ್ದೇನೆ. ಸೊ ಆದ ಕಾರಣ ಒಂದು 35 to 37 ಇಯರ್ಸ್ ಇಂದ ಈ ಸಂಗೀತ ಕ್ಷೇತ್ರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಂಡಿದ್ದೀನಿ. ಓಕೆ, ನಿಮ್ಮ ಅಮ್ಮನೇ ಟೀಚರ್ ಅಂತ ಹೇಳಿದ್ರಿ. ಹಾಗಾದ್ರೆ ನಿಮ್ಮ ಮನೆ ಇಡೀ ಒಂದು ಸಂಗೀತದ ವಾತಾವರಣ ಇತ್ತು ಹೇಗೋ? ಹೌದೌದು. ಅಂದ್ರೆ ಅಮ್ಮ ಕಲಿತಾ ಇದ್ರು. ಅವರು ನಮ್ಮ ಮಧುರ್ ಪಿ ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ, ಅವರು ನಮ್ಮ ಮನೆಗೆ ಬಂದು ಪಾಠ, ನನ್ನ ಅಮ್ಮನಿಗೆ ಪಾಠ ಮಾಡ್ತಾ ಇದ್ರು. ಸೊ ಆಗ ನಾನು ಒಟ್ಟಿಗೆ ಕೂತು ಜೊತೆಯಾಗಿ ಹಾಡ್ತಿದ್ದೆ. ಸೊ ಆಗ 3 ವರ್ಷದಿಂದನೇ ಹಾಡ್ಲಿಕ್ಕೆ ಪ್ರಾರಂಭ. ಮತ್ತೆ ಒಂದು 5 ವರ್ಷ ಅಲ್ಲ ಆಗುವಾಗ, ಒಂದು 6ನೇ ವಯಸ್ಸಿಗೆ ಬರುವಾಗ ಫಾರ್ಮಲಿ ಒಂದು ಸಂಗೀತ ತರಬೇತಿಯನ್ನು ಅವ್ರ ಹತ್ರ ನಂಗೆ ಅಮ್ಮ ಕೊಡಿಸ್ಲಿಕ್ಕೆ ಪ್ರಾರಂಭ ಮಾಡಿದ್ರು. ಸೊ ನನ್ನ ಮೊದಲ ಗುರು ವಿದ್ವಾನ್ ಮಧುರ್ ಪಿ ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ, ಅವ್ರು ಉಡುಪಿಯಲ್ಲಿ ಇರೋದು. ಸೊ ಅವರು ನನ್ನ ಮೊದಲ ಗುರು. ಸೊ ಅಲ್ಲಿ ನನ್ನ ಫ್ಯಾಮಿಲಿಯಿಂದ ಬಂದದ್ದು. ಹಾಗೆ ಮತ್ತೆ ಅದನ್ನು ಮುಂದುವರಿಸಿಕೊಂಡು ಹೋದ. ಅಮ್ಮ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ಸಂಗೀತಕ್ಕೂ ನಿಮ್ಗೆ ತಾಯಿನೇ ಮೊದಲ ಗುರು. ಹಾಗಾಗಿ ನಿಮ್ಗೆ ಅಮ್ಮ ಹೇಳುವ ಭಾಷೆ ಮಕ್ಕಳಿಗೆ ಸುಲಭವಾಗಿ ಅರ್ಥ ಆಗೋದ್ರಿಂದ ಸಂಗೀತ ನಿಮ್ಮನ್ನ ಬೇಗ ಸೆಳೆದಿರಬೇಕು ಅಂತ ಅನ್ಕೋತೀನಿ ನಾನು. ಹಾಗಾದ್ರೆ ನೀವು 3ನೇ ವಯಸ್ಸಿಗೆ ಸಂಗೀತಾಭ್ಯಾಸವನ್ನ ಆರಂಭ ಮಾಡಿದ್ದೀವಿ ಅಂತ ಹೇಳಿದ್ರಿ. ಹಾಗಿರ್ಬೇಕಾದ್ರೆ ನಿಮ್ಗೆ ವೇದಿಕೆ ಕೂಡ ಅಷ್ಟೇ ಬೇಗನೆ ಸಿಕ್ಕಿರುತ್ತೆ. ನಿಮ್ಮ ಎಷ್ಟನೇ ವಯಸ್ಸಿಗೆ ನೀವು ವೇದಿಕೆಯನ್ನು ಹತ್ತಿದ್ರಿ, ಕಾರ್ಯಕ್ರಮವನ್ನ ಕೊಟ್ಟಿದ್ರಿ? ನನ್ನ ಅಜ್ಜ ನನಗೆ ಮನೆಯಲ್ಲಿ ತುಂಬಾ ಸಪೋರ್ಟ್. ಅವರು 3ನೇ ವಯಸ್ಸಿನಲ್ಲೇ ನನಗೊಂದು ಪದ್ಯ ಹೇಳಿಕೊಟ್ಟಿದ್ರು. ಇಲ್ಲಿ ಉಡುಪಿಯಲ್ಲಿ ಪ್ರತಿ ವರ್ಷ ವಾದಿರಾಜ ಕನಕದಾಸ ಉತ್ಸವ ಅಂತ ನಡೀತದೆ MGM ಕಾಲೇಜಲ್ಲಿ. ಸೊ ಅಲ್ಲಿ ನನಗೆ 3ನೇ ವಯಸ್ಸಿರುವಾಗ ನನಗೆ ಅವರು ಒಂದು ದೇವರನಾಮವನ್ನು ಹೇಳಿಕೊಟ್ಟು ನನ್ನನ್ನು ಸ್ಟೇಜಿಗೆ ಕಾಂಪಿಟೇಷನ್ಗೆ ಕರ್ಕೊಂಡು ಹೋಗಿದ್ರು. ಸೊ ಆ ಕಾಂಪಿಟೇಷನ್ ನನಗೆ ಫಸ್ಟ್ ಪ್ರೈಸ್ ಬಂದಿತ್ತು ಆವಾಗಲೇ. ಸೊ ಅದೊಂದು ನನ್ನ ಫಸ್ಟ್ ಸಾಂಗ್ ನಾನು ಪ್ರೆಸೆಂಟ್ ಮಾಡಿದ್ದು, ಅದರಲ್ಲೇ ನನಗೆ ಫಸ್ಟ್ ಪ್ರೈಸ್ ಬಂತು. ಮೊದಲನೇ ಬಹುಮಾನವು ಆ ಒಂದು ಕಾಂಪಿಟೇಷನ್ ಅಲ್ಲಿ ಸಿಕ್ಕಿತ್ತು ನನಗೆ. 3ನೇ ವಯಸ್ಸಿಗೆ ನೀವು ಸಂಗೀತ ಅಭ್ಯಾಸವನ್ನ ಆರಂಭ ಮಾಡ್ತೀರಾ, ಅವಾಗಲೇ ವೇದಿಕೆ ಸಿಗುತ್ತೆ, ಅಲ್ಲೂ ಪ್ರೈಸ್ ಅನ್ನು ಕೂಡ ಗಿಟ್ಟಿಸ್ಕೊಳ್ತೀರಾ. ನಿಜಕ್ಕೂ ಅದ್ಭುತ ಅಂತಾನೆ ಹೇಳ್ಬೋದು. ಹಾಗೆ ನೀವು ಉಡುಪಿಯ ಮಗಳು, ಪುತ್ತೂರಿನ ಸೊಸೆಯಾಗಿ ಬರ್ತೀರಾ. ಉಡುಪಿಗೂ ಪುತ್ತೂರಿಗೂ ತುಂಬಾ ವ್ಯತ್ಯಾಸ ಇದೆ. ಅಲ್ಲಿಂದ ನೀವು ಮದುವೆಯಾಗಿ ಈ ಕಡೆ ಬರಬೇಕಾದ್ರೆ ನಿಮ್ಮ ಒಂದು ಕಲೆಗೆ ಯಾವ ರೀತಿಯ ಮನ್ನಣೆ ಸಿಕ್ಕಿದೆ ಅಂತ? ನನಗೆ ಫಸ್ಟ್ ಮೊದಲನಾಗಿ ನನ್ನ ಮನೆಯಲ್ಲಿ ಮೇನ್ ಏನಂದ್ರೆ, ಇಂಥ ಕಲೆಗಳನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕಾದ್ರೆ ಫಸ್ಟ್ ನಮ್ಗೆ ಊರಿನವರ ಸಪೋರ್ಟ್ಗಿಂತಲೂ ಫ್ಯಾಮಿಲಿ ಸಪೋರ್ಟ್ ವೆರಿ ಇಂಪಾರ್ಟೆಂಟ್. ಸೊ ನನ್ನ ಅತ್ತೆ ಮಾವ ಮತ್ತು ನನ್ನ ಹಸ್ಬೆಂಡ್ ಶೇಟ್ ಎಲೆಕ್ಟ್ರಾನಿಕ್ಸ್ ಅವರ ಓನರ್ ರೂಪೇಶ್ ಶೇಟ್ ಅಂತ, ಅವರು ನನಗೆ ತುಂಬಾ ಸಪೋರ್ಟ್ ಮಾಡಿದ್ರು. ಅಂದ್ರೆ ಇಲ್ಲಿ ಬಂದ ಕೂಡಲೇ ನನಗೆ ಯಾರ ಪರಿಚಯ ಇರಲಿಲ್ಲ. ಸೊ ನಂದು ಸೀನಿಯರ್ ಆಗಿತ್ತು. ಅದರಲ್ಲಿ 3 ಗ್ರೇಡ್ಸ್ ಇದೆ, ಜೂನಿಯರ್, ಸೀನಿಯರ್, ವಿದ್ವತ್ ಅಂತ. ಸೊ ಸೀನಿಯರ್ ಆಗಿತ್ತು. ಬಟ್ ನನಗೆ ನೆಕ್ಸ್ಟ್ ಮುಂದುವರ್ಸ್ಕೊಳ್ಳಿಕ್ಕೆ ಅಲ್ಲಿ ಉಡುಪಿಯಲ್ಲಿ ಮಧುರ್ ಸರ್ ಇರೋದು ಉಡುಪಿಯಲ್ಲಿ. ಸೊ ಉಡುಪಿಯವರಿಗೆ ನನಗೆ ಹೋಗಿ ಬರುವ 3 ಗಂಟೆ ಜರ್ನಿ ಹೋಗಿ ಬರುವ ಆ ಟೈಮಲ್ಲಿ, ಆ ಪರಿಸ್ಥಿತಿಯಲ್ಲಿ ನನಗೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ನಾನು ಮದುವೆಯಾಗಿ ಬಂದ ಕೂಡಲೇ BSc ಫಿಲೋಮಿನಾ ಕಾಲೇಜಲ್ಲಿ BScಗೆ ಸೇರಿದೆ. ಸೊ ಕಾಲೇಜಿಗೆ ಹೋಗ್ಕೊಂಡು ನನಗೆ ಈ ಸಂಗೀತವನ್ನು ಉಡುಪಿಗೆ ಹೋಗಿ ಕಲೀಲಿಕ್ಕೆ ಕಷ್ಟ ಆದ ಕಾರಣ, ಸೊ ಇಲ್ಲಿ ಪುತ್ತೂರಿನಲ್ಲೇ ನಾನು ತುಂಬಾ ಫಸ್ಟ್ ನಂದು ಏನಂದ್ರೆ ಸಂಗೀತವನ್ನು ಮುಂದುವರಿಸಬೇಕು. ಹಾಗೆ ನಾನು ಸುಮಾರು ಸಂಗೀತ ಶಾಲೆಗಳಿಗೆಲ್ಲ ಫಸ್ಟ್ ಏನಾಯ್ತಂದ್ರೆ, ಇದು ಕಾಂಚನ ನಾರಾಯಣ್ ಭಟ್ ಅಂತಿದ್ರು, ಅವರಲ್ಲಿ ಸ್ವಲ್ಪ ಸಮಯ ನಾನು ಹೋಗಿ ಕಲ್ತಿದ್ದೆ. ಮತ್ತೆ ಅದಾದ ನಂತರ ನಾನು ಸುಧಾನ ಸ್ಕೂಲಲ್ಲಿ ನನಗೆ ಜಾಬ್ ಆಯ್ತು.
ಓಕೆ 2003 ಅಲ್ಲಿ. ಸೊ ಅಲ್ಲಿ ನನಗೆ ಜಾಬ್ ಆದ ಕೂಡಲೇ ನಾನು ಅಲ್ಲಿ ಕಾಂಚನ ವಿದ್ವಾನ್ ಕಾಂಚನ ಈಶ್ವರ್ ಭಟ್ ಅಂತಿದ್ರು, ಅವರಲ್ಲಿ ಹೋಗಿ ನಾನು ಕೇಳಿದೆ, ಸರ್ ನನಗೆ ನೀವು ಸಂಗೀತ ಹೇಳಿ ಹೀಗೆ ನನಗೆ ವಿದ್ವತ್ ಅಂದ್ರೆ ಅದು ಫೈನಲ್ ಡಿಗ್ರಿ ಅದರಲ್ಲಿ ಇರೋದು, ಸೊ ನನಗೆ ಮಾಡ್ಬೇಕಂತುಂಟು ನನಗೆ ಹೇಳಿಕೊ. ಆದ್ರೆ ಅವ್ರು ಏನ್ ಹೇಳಿದಂದ್ರೆ ಅವರ ವಿದ್ವತ್ ಪ್ಯಾಕ್ ಸ್ಟೂಡೆಂಟ್ಸ್ ಎಲ್ಲ ಆಫ್ಟರ್ 8 o'clock ಸಂಜೆ 8 o'clock ನಂತರ ಮಾಡುವಾಗ ಅದು ಆಗುವ ಕಾರಣ ನನಗೆ ಅಷ್ಟು ಲೇಟ್ ಆಗಿ ಮನೆಗೆ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ. ಸೊ ನಾನು ಅದಕ್ಕೆ ಅವರಲ್ಲಿ ಕಲೀಲಿಕ್ಕೂ ಆಗ್ಲಿಲ್ಲ. ಮತ್ತೆ ಕೊನೆಗೆ ನನ್ನ ಮಾಸ್ಟರ್, ನನ್ನ ಮಧುರ್ ಸರ್ನ ಶಿಷ್ಯ ಸ್ಟೂಡೆಂಟ್ ಆಗಿದ್ರು ವಿದುಷಿ ಶುಭಾ ಶಿವಕುಮಾರ್ ಅಂತ ಹೇಳಿ, ಅವರು ನೆಲ್ಲಿಕಟ್ಟೆ ಸ್ಕೂಲಲ್ಲಿ ಸಂಗೀತ ಟೀಚರ್ ನನ್ನ ಹಾಗೆ. ಈಗ ಹೇಗೆ ನಾನು ಗವರ್ಮೆಂಟ್ ಅಪಾಯಿಂಟ್ ಆಗಿದ್ದೇನೆ ಹಾಗೆ ಅವರು ಸಹ ಅಲ್ಲಿ ಅಪಾಯಿಂಟ್ಮೆಂಟ್ ಆಗಿತ್ತು ಅವರಿಗೆ. ಸೊ ಅವ್ರು ಏನ್ ಮಾಡಿದಂದ್ರೆ ಅಲ್ಲಿ ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿಕೊಂಡೆ, ಮೇಡಮ್ ನನಗೆ ಹೇಳಿ ಕೊಡ್ಬೋದು. ಅದಕ್ಕೆ ಅವರು ನನಗೆ ಮನೆಗೆ ಬಂದು ಶನಿವಾರ ಸ್ಕೂಲ್ ಬಿಟ್ಟು ಅವರ ಮನೆ ಅಳಿಕೆಯಲ್ಲಿ ಇರುದು, ಬಟ್ ಅಳಿಕೆಯಲ್ಲಿ ಇದ್ರು ಸಹ ಅವರು ಅಲ್ಲಿಂದ ನನಗೆ ಮನೆಗೆ ಬಂದು ನನಗೆ ಮ್ಯೂಸಿಕ್ ಪಾಠ, ಸಂಗೀತ ಪಾಠ ಮಾಡಿ ಮತ್ತೆ ನಂದು 2005 ಅಲ್ಲಿ ವಿದ್ವತ್ ಆಯಿತು. ಸೊ ವಿದ್ವತ್ತಲ್ಲಿ ನನಗೆ ಇಡೀ ಸ್ಟೇಟಿಗೆ ನಾನು ಫಸ್ಟ್ ರ್ಯಾಂಕ್ ಬಂದಿದ್ದೆ ವಿದ್ವತ್ ಎಕ್ಸಾಮ್ ಅಲ್ಲಿ. ಸೊ ಅದು ಅವರ ಪ್ರೋತ್ಸಾಹ. ಹಾಗೆ ನನಗೆ ಇಲ್ಲಿ ಊರ ಎಲ್ಲರೂ ಫಸ್ಟ್ ಫ್ಯಾಮಿಲಿ ಸಪೋರ್ಟ್ ಇಂದ, ಆಮೇಲೆ ಅದರ ಮುಂಚೆ ನಾನು ಹೇಳಬೇಕು, 1 ವರ್ಷ ಇವರು ವಿದುಷಿ ಶಕುಂತಲಾ ಭಟ್ ಅಂತ ಹೇಳಿ ಅವರ ಮನೆಯಲ್ಲಿ ನಾನು 1 ವರ್ಷ ಕಲ್ತಿದ್ದೆ ಸಂಗೀತ. ಅದು ಅವರ ಮನೆಗೆ ಕಲ್ಲಾರಲ್ಲಿ ಇದ್ದದ್ದು ರಾಘವೇಂದ್ರ ಮಠದಲ್ಲಿ. ಇದು ಶುಭಾ ಮೇಡಮ್ ಬರೋ ಮುಂಚೆ. ಆದ್ರೆ ಅವ್ರಿಗೆ ಮದುವೆ ಆಯ್ತು, ಆದ ಕಾರಣ ನನಗೆ ವಿದ್ವತ್ ಕಂಪ್ಲೀಟ್ ಮಾಡ್ಲಿಕ್ಕೆ ನನಗೆ ಫುಲ್ ಸಪೋರ್ಟ್ ಮಾಡಿದ್ರು ಶುಭಾ ಮೇಡಮ್ ಅಂತ ಹೇಳಿ. ಸೊ ಅದರ ಜೊತೆಗೆ ಎಕ್ಸಾಮ್ ವಿದ್ವತ್ ಎಕ್ಸಾಮ್ ಬರಿಬೇಕಾದ್ರೆ ಒಂದು ಥಿಯರಿ ಪಾರ್ಟ್ ಇರ್ತದೆ, ಪ್ರಾಕ್ಟಿಕಲ್ ಇರ್ತದೆ, ಥಿಯರಿ ಇರ್ತದೆ. ಆ ಥಿಯರಿ ಪಾರ್ಟ್ ಬರೆಯುವ ಪುಸ್ತಕ ನನಗೆ ಎಲ್ಲಿಯೂ ಸಿಕ್ಲಿಲ್ಲ. ಸೊ ಆಗ ನನಗೆ ಇವರು ಕಾಂಚನ ಈಶ್ವರ್ ಭಟ್ ಅವರು ನನಗೆ ಕೂಡಲೇ ವ್ಯವಸ್ಥೆ ಮಾಡಿ, ಆಕ್ಚುಲಿ ನಾನು ಅವ್ರ ಹತ್ರ ಸಂಗೀತ ಕಲಿಯೋದಿದ್ರು ಸಹ ಅವ್ರು ನನಗೆ ಕೂಡಲೇ ನನ್ನ ಇಂಟ್ರೆಸ್ಟ್ ನೋಡಿ ಅವರ ಸಂಗೀತ ಬುಕ್ ಅನ್ನ, ಏನು ಟೆಕ್ಸ್ಟ್ ಬುಕ್ ಉಂಟು ಅದು ಎಲ್ಲಿಯೂ ಸಿಕ್ತಿರ್ಲಿಲ್ಲ. ಈಗಾದ್ರೆ ಇಂಟರ್ನೆಟ್ ಉಂಟು, ಈಗ ಕಲಿಯೋದು ತುಂಬಾ ಸುಲಭ. ಆ ಟೈಮಲ್ಲಿ ಯಾವುದೇ ಒಂದು ಫೆಸಿಲಿಟೀಸ್ ಇರಲಿಲ್ಲ, ನಾವು ಬೇರೆಯವ್ರ ಹತ್ರ ಕೇಳಿಕೊಂಡೇ ಕಲಿಯೋ ಒಂದು ಟೈಮ್ ಇತ್ತು. ಸೊ ಆದ ಕಾರಣ ಆ ಟೈಮಲ್ಲಿ ನನಗೆ ಅವರು ತುಂಬಾ ಹೆಲ್ಪ್ ಮಾಡಿದ್ರು. ಸೊ ಆ ಥಿಯರಿ ಪುಸ್ತಕವನ್ನು ಅವ್ರು ನನಗೆ ಕೊಟ್ಟು, ಸೊ ಟೋಟಲಿ ವಿದ್ವತ್ತಿಗೆ ಎಲ್ಲರೂ ಒಟ್ಟಿಗೆ ಸಪೋರ್ಟ್ ಮಾಡಿ ನನಗೆ ವಿದ್ವತ್ ಮಾಡುವ ಹಾಗೆ ಆಯ್ತು. ಮೇಡಮ್, ನಾನು ಈ ಮಾತನ್ನ ನಿಮ್ಗೆ ಯಾಕೆ ಕೇಳಿದೆ ಅಂತಂದ್ರೆ, ಪುತ್ತೂರು ಅಂದ್ರೆ ಹೇಗಂದ್ರೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬೊಬ್ರು ಕಲಾವಿದರು ಇರ್ತಾರೆ. ಆ ಮನೆಯಲ್ಲಿ ಕಲಾವಿದರು ಇಲ್ಲ ಅಂತಂದ್ರು ಪ್ರತಿಯೊಬ್ಬರ ಮನೆಯ ಮನಸ್ಸುಗಳು ಕೂಡ ಕಲಾವಿದರಿಗೆ ಬೆಂಬಲವನ್ನ ನೀಡುವಂತಹ, ಕಲಾವಿದರನ್ನ ಪೋಷಿಸುವ ಮನಸ್ಸಿನವರು ನಮ್ಮ ಪುತ್ತೂರಿಗರು. ಹಾಗಿರ್ಬೇಕಾದ್ರೆ ನೀವು ಉಡುಪಿಯಿಂದ ಇಲ್ಲಿಗೆ ಬಂದಾಗ ನಿಮ್ಗಂತ ವ್ಯವಸ್ಥೆಗಳು ಇಲ್ಲದಿದ್ರು ಕೂಡ ನಮ್ಮ ಪುತ್ತೂರಿನವರು ನಿಮಗೆ ಕೊಟ್ಟಂತಹ ಸಹಕಾರದಿಂದ ನೀವು ಆ ಫಸ್ಟ್ ರ್ಯಾಂಕ್ ಅನ್ನು ಪಡೆಯೋದಕ್ಕೆ ಸಾಧ್ಯ ಆಯ್ತು. ಅದಕ್ಕೆ ನಾನು ಕೇಳಿದೆ, ನಿಮ್ಮ ಕಲೆಗೆ ಪುತ್ತೂರು, ನಮ್ಮ ಊರು ಯಾವ ರೀತಿ ಸಹಕಾರವನ್ನ ನೀಡ್ತು ಅಂತ. ಶುಭಾ ಮೇಡಮ್ ಅವರ ಮನೆ ಅಳಿಕೆಯಲ್ಲಿ ಇದ್ರು ಸಹ ಅವರು 2 ಬಸ್ ಚೇಂಜ್ ಮಾಡಿ ಹೋಗುವ ಒಂದು ಪರಿಸ್ಥಿತಿ ಇದ್ರು ಸಹ ಸ್ಯಾಟರ್ಡೆ ಆಫ್ಟರ್ನೂನ್ ಶಾಲೆ ಬಿಟ್ಟ ಕೂಡಲೇ, ಆವಾಗ ನಾನು ಸುಧಾನದಲ್ಲಿ ವರ್ಕ್ ಮಾಡ್ತಾ ಇದ್ದೆ. ಸೊ ಸುಧಾನದಿಂದ ನಾನು ಕೂಡಲೇ ಮನೆಗೆ ಬಂದು ಕೂಡಲೇ ಅವರು ಪಾಪ ನಮ್ಮ ಮನೇಲಿ ಊಟ ಮಾಡುದು, ಮತ್ತೆ ಕ್ಲಾಸ್ ಮಾಡೋರಿಗೆ 3 ಗಂಟೆ ಬಸ್ಸಿಗೆ ಹೋಗ್ಬೇಕು. ಒಬ್ಬ ಸಿಂಗಲ್ ವಿದ್ಯಾರ್ಥಿಗೆ ಸೊ ಆದ ಕಾರಣ ಅವರು ನನಗೆ ಯಾವುದೇ ಒಂದು ಫೀಸ್ ಸಹ ಅವ್ರು ಎಕ್ಸ್ಪೆಕ್ಟ್ ಮಾಡದೆ ಆ ಟೈಮಿಗೆ ನಂಗೆ ತುಂಬಾ ನನಗೆ ಹೆಲ್ಪ್ ಮಾಡಿ. ಸೊ ಇವತ್ತು ನಾನು ಹೀಗೆ, ನಮಗೆ ಗವರ್ಮೆಂಟ್ ಜಾಬ್ ಸಿಕ್ಬೇಕಾದ್ರೆ ಆ ವಿದ್ವತ್ ಬೇಕು, ಆ ವಿದ್ವತ್ ಡಿಗ್ರಿ ಬೇಕು. ಸೊ ಇವತ್ತು ನಾನು ಹೀಗಿರುವುದು ಯಾಕೆಂದ್ರೆ ಅವರನ್ನೆಲ್ಲ ನಾನು ನೆನಪಿಸ್ಕೊಳ್ತೇನೆ ಯಾವಾಗಲೂ. ಆದ ಕಾರಣ ನಾನು ಅವರಿಗೆ ತುಂಬ ಹೃದಯದ ಈ ಸಂದರ್ಭದಲ್ಲಿ, ಈ ವಿಶ್ವ ಸಂಗೀತ ದಿನಾಚರಣೆ ಒಂದು ಸಂದರ್ಭದಲ್ಲಿ ಅವರಿಗೂ ಶುಭ ಕೋರ್ಲಿಕ್ಕೆ ನಾನು ಇಷ್ಟಪಡ್ತೇನೆ. ಓಕೆ ಮೇಡಮ್, ಹಾಗೆ ಎಷ್ಟು ಕಚೇರಿಗಳನ್ನ ನೀಡಿದ್ದೀರಾ ನೀವು ಪುತ್ತೂರಲ್ಲಿ? ನಾನು ಪುತ್ತೂರಿಗೆ ಬಂದಾಗ ನನಗೆ ಸುಮಾರು ವೇದಿಕೆ, ಪುತ್ತೂರು ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಎಲ್ಲ ಸುಮಾರು ಕಡೆ, ಮತ್ತೆ ವೆಂಕಟರಮಣ ದೇವಸ್ಥಾನದಲ್ಲಿ ಈಗ ಪಾಂಡುರಂಗ ನಾಯಕ್ ಅಂತ ಹೇಳಿ ವಿದ್ವಾನ್ ಪಾಂಡುರಂಗ ನಾಯಕ್ ಅವರು ಪ್ರತಿ ನವರಾತ್ರಿಯಲ್ಲಿ ಒಂದು ಪ್ರೋಗ್ರಾಮ್ ನನಗೆ ಕೊಡ್ತಾರೆ. ಎಲ್ಲ ತುಂಬಾ ಕಡೆ ಮಹಾಲಿಂಗೇಶ್ವರ, ಆಮೇಲೆ ಇದರಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ, ಮಾಮಾಯಿ ಟೆಂಪಲ್ ಅಲ್ಲಿ, ರಾಘವೇಂದ್ರ ಮಠದಲ್ಲಿ, ಸಾಧಾರಣ ಎಲ್ಲ ಎಂತ ಒಕೇಶನ್ಸ್ ಇದ್ರು ಸಹ ಪ್ರೋಗ್ರಾಮ್. ಇಲ್ಲಿ ಸುದ್ದಿ ನೀವು ಸಹ ಈಗ ತುಂಬಾ ಸಪೋರ್ಟ್ ಮಾಡ್ತಾ ಇದ್ದೀರಿ. ಇದು ಒಂದು ವೇದಿಕೆ, ನನಗೆ ಮಾತಾಡ್ಲಿಕ್ಕೆ ನೀವು ಮತ್ತೆ ಪರ್ಫಾರ್ಮ್ ಮಾಡ್ಲಿಕ್ಕೆ ಅವಕಾಶ ಕೊಡ್ತಾ ಇದ್ದೀರಿ. ಸೊ ಇಂಥ ಹಲವಾರು ವೇದಿಕೆಗಳು ನನಗೆ ಪುತ್ತೂರಲ್ಲಿ ಸಿಕ್ಕಿದೆ, ಮಂಗಳೂರಿನಲ್ಲಿಯೂ ಸಿಕ್ಕಿದೆ, ಹಾಗೂ ಹಲವಾರು ಕಡೆ ನಾನು ಪ್ರೋಗ್ರಾಮ್ಸ್ ಅನ್ನು ಕೊಡ್ತಾ ಇದ್ದೆ. ನಿಮಗೆ ನಿಮ್ಮ ಅಮ್ಮ ಸಂಗೀತದ ಮೊದಲ ಗುರು ಅಂತ ಹೇಳಿದ್ರಿ, ನಿಮ್ಮ ಪೀಳಿಗೆಗೂ ನೀವು ಆ ಸಂಗೀತ ಅಭ್ಯಾಸವನ್ನ ಮುಂದುವರಿಸ್ತಾ ಇದ್ದೀರಾ ಹೇಗೆ? ಯಾರಿದ್ದಾರೆ? ಹೌದು, ನನ್ನ ದೊಡ್ಡ ಮಗಳು ಮೊನ್ನೆ ಅರ್ಪಿತಾ ಶೇಟ್ ಅಂತ ಹೇಳಿ ಮೊನ್ನೆ ಸ್ಟೇಟ್ ಅಲ್ಲಿ ಸೆಕೆಂಡ್ ಬಂದ್ಲು SSLC ಅಲ್ಲಿ. ಸೊ ಅವಳು ಶೀಸ್ ಅನ್ ಆಲ್ರೌಂಡರ್. ಅವಳು ವೈಲಿನ್, ಮ್ಯೂಸಿಕ್ ಮತ್ತೆ ಭರತನಾಟ್ಯ ಒಟ್ಟಿಗೆ 3 ಒಟ್ಟಿಗೆ ಕಲಿತಾ ಇದ್ದಾಳೆ. ಸೊ ಭರತನಾಟ್ಯದಲ್ಲಿ ಸೀನಿಯರ್ ಆಗಿದೆ ಅವಳದ್ದು. ಅವಳು ವಿದ್ವಾನ್ ಸುದರ್ಶನ್ ಭಟ್
ದರ್ಬೆಯಲ್ಲಿ ಅವರಲ್ಲಿ ಕಲಿತಾ ಇದ್ದಾಳೆ. ಆಮೇಲೆ ಸಂಗೀತವನ್ನು ಅವಳು ಕಾಂಚನ ಈಶ್ವರ್ ಭಟ್ರಲ್ಲಿ ಮತ್ತೆ ವಿದುಷಿ ಅಪೂರ್ವ ರವೀಂದ್ರನ್ ಚೆನ್ನೈ ಅವರಲ್ಲಿ ಕಲಿತಾ ಇದ್ದ. ವಯಲಿನ್ ಅನ್ನು ವಿದ್ವಾನ್ ವೇಣುಗೋಪಾಲ್ ಶಾನ್ ಬಾಗ್ ಅಂತ ಹೇಳಿ ಅವರಲ್ಲಿ ಪ್ರಾರಂಭಿಸಿ ಈಗ ವಿದ್ವಾನ್ ಮುಲ್ಲೈ ವಾಸಲ್ ಚಂದ್ರಮೌಳಿ ಅಂತ ಹೇಳಿ ಚೆನ್ನೈ ಅವ್ರ ಹತ್ರ ಎಲ್ಲ ಆನ್ಲೈನ್ ಅಲ್ಲಿ ಕಲಿತಾ ಇದ್ದಾಳೆ. ಅವರಿಗೂ ಅಮ್ಮನೇ ಮೊದಲ ಗುರು. ಹೌದು. ಹಾಗೆ ಅವಳಿಗೆ ನಾನು ಸಣ್ಣದಿರುವಾಗ ಮನೆಯಲ್ಲಿ ಸ್ವಲ್ಪ ಹೇಳಿಕೊಡ್ತಿದ್ದೆ, ಮತ್ತೆ ಹೊರಗಡೆ, ಯಾಕಂದ್ರೆ ನಾವು ಹೇಳಿದ್ರೆ ಎಷ್ಟಂದ್ರೂ ಅವರಿಗೆ ಅಷ್ಟೇ. ಸಂಗೀತ ಅನ್ನೋದು ಅದಕ್ಕಿರುವಂತಹ ಶಕ್ತಿ ಅಗಾಧವಾದುದು. ಯಾಕಂದ್ರೆ ಸಂಗೀತ ಬರೀ ಒಂದು ಕಲೆಯಾಗಿ ಅಲ್ಲ, ಭಾರತೀಯರು ನಾವು ಸಂಗೀತವನ್ನ ಒಂದು ಪೂಜನೀಯ ಭಾವದಲ್ಲಿ ನೋಡ್ತೀವಿ. ಯಾಕಂದ್ರೆ ಮನುಷ್ಯನ ಅಭಿವ್ಯಕ್ತಿಯ ಒಂದು ಮಾಧ್ಯಮ ಕೂಡ ಅದು. ಹೌದು. ನಿಮ್ಮ ಜೀವನದಲ್ಲಿ ಸಂಗೀತ ಎಷ್ಟು ಮುಖ್ಯ? ನಾನು ಹೇಳ್ಬೇಕಾದ್ರೆ ನಾನು PUC ಆದ ಕೂಡ ನಂಗೆ ಮದುವೆ ಆಗಿತ್ತು. ನಾನು PUC ಆದ ನಂತರ ಪುತ್ತೂರಿಗೆ ಬಂದದ್ದು. ಸೊ ನಂಗೆ ತುಂಬಾ ಆಸೆ ಇತ್ತು, ನಾನು ಓದಿ ಯಾವುದೋ ಒಂದು ದೊಡ್ಡ ಪೋಸ್ಟಿಗೆ ಹೋಗಬೇಕು ಅಂತ ಹೇಳಿ ನನಗೆ ತುಂಬಾ ಆಸೆ. ನಾನು ಫಿಲೋಮಿನಾದಲ್ಲಿ BSc ಗೆ ಸೇರಿದೆ, ಕಂಪ್ಯೂಟರ್ ಸೈನ್ಸಿಗೆ. ಯಾಕಂದ್ರೆ ಅವಾಗೆಲ್ಲ ಸಾಫ್ಟ್ವೇರ್ ಫೀಲ್ಡ್ ಅಂದ್ರೆ ತುಂಬಾ ಕ್ರೇಜ್ ಎಲ್ಲರಿಗೆ ಸರ್. ಸೊ ನಾನು ಸಹ BSc ಕಂಪ್ಯೂಟರ್ ಸೈನ್ಸ್ ಸೇರಿ ನನಗೆ MSc ಮ್ಯಾಥ್ಸ್ ಮಾಡಬೇಕು, MSc ಕಂಪ್ಯೂಟರ್ ಸೈನ್ಸ್ ಅಲ್ಲೇ ಮಾಡಬೇಕು ಅಂತೆಲ್ಲ ತುಂಬಾ ಆಸೆ ಇತ್ತು. ಸೊ ಅಲ್ಲಿಗೆ ಸೇರಿದ ನಂತರ ನಂದು BSc ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆದ ನಂತರ ನಾನು 2008 ಅಲ್ಲಿ B.Ed ಮಾಡಿದೆ ವಿವೇಕಾನಂದದಲ್ಲಿ. ಆಮೇಲೆ ಈಗ ಸಹ ಕಲಿತಾ ಇದ್ದೇನೆ. ಈಗ MSc ಸೈಕಾಲಜಿ ಮಾಡ್ತಾ ಇದ್ದೇನೆ. 3rd ಸೆಮಿಸ್ಟರ್ ಆಯಿತು, ಇನ್ನು ಡಿಸೆಂಬರ್ ಅಲ್ಲಿ ಕಂಪ್ಲೀಟ್ ಆಗತ್ತೆ. ಬಟ್ ಏನಾಯ್ತಂದ್ರೆ ನಾನು 2007 ಅಲ್ಲಿ B.Ed ಆದ ಕೂಡಲೇ ಪಟ್ಟೆ ಪ್ರತಿಭಾ ಹೈಸ್ಕೂಲ್ ಅಂತ ಹೇಳುವ ಕಡೆ ನನಗೆ ಮ್ಯೂಸಿಕ್ ಯಾವಾಗ ನಾನು ವಿದ್ವತ್, ಸೊ ವಿದ್ವತ್ನ ಬೇಸ್ದಲ್ಲಿ ಅಲ್ಲಿ ಒಂದು ಏಡ್ ಆಗುವ ಒಂದು ಪೋಸ್ಟ್, ಸಂಗೀತ ಪೋಸ್ಟ್ ಇತ್ತು. ಸೊ ಅವ್ರು ಕರೆದ್ರು ಬನ್ನಿ ಅಂತ ಹೇಳಿ, ನಿಮ್ದು ಪೋಸ್ಟ್ ಅಪ್ರೂವ್ ಆಗ್ತದೆ ಅಂತ ಹೇಳಿ. ಸೊ ನಾನು ಅಲ್ಲಿ ಹೋದ ಕೂಡಲೇ ಒಂದು 2 months ಅಲ್ಲಿ ನನ್ನ ಪೋಸ್ಟ್ ಅಪ್ರೂವ್ ಆಯ್ತು. ಅಪ್ರೂವ್ ಆದ ಕೂಡಲೇ ಅಲ್ಲಿ ಏನಾಯ್ತಂದ್ರೆ ಒಂದು ಜಸ್ಟ್ 6 months ಅಲ್ಲಿ ಪುನಃ ನಂದು B.Ed ಆದ ಕೂಡಲೇ B.Ed ಗೆ ಕಾಲ್ ಫಾರ್ ಮಾಡಿದ್ರು, ಟೀಚರ್ ಪೋಸ್ಟಿಗೆ. ಸೊ ನಾನು ಕೂಡಲೇ ಅದಕ್ಕೆ ಅಪ್ಲೈ ಮಾಡಿದೆ. ಅದಕ್ಕೆ ಅಪ್ಲೈ ಮಾಡಿ ಅಪ್ಲಿಕೇಶನ್ ಕೊಡ್ಲಿಕ್ಕೆ ಹೋಗುವಾಗ ಅಲ್ಲಿ DDP ಆಫೀಸಿಗೆ ಹೋಗ್ಲಿಕ್ಕೆ ಉಂಟು ನಾವು. ಅಲ್ಲಿ ಅಪ್ಲಿಕೇಶನ್ ಕೊಡುವಾಗ ಹೀಗೆ ಅಲ್ಲಿ ಒಬ್ರು ಸುಬ್ರಹ್ಮಣ್ಯ ಶರ್ಮಾ ಎಲ್ಲರ ಹೆಸರು ನಾನು ಮೆನ್ಷನ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಅವರು ಏನ್ ಹೇಳಿದ್ರಂದ್ರೆ, ಮೇಡಮ್ ನೀವು ಏನ್ ಮಾಡ್ತಾ ಇದ್ದೀರಿ? ನಾನು ಪಟ್ಟೆ ಪ್ರತಿಭಾ ಹೈಸ್ಕೂಲ್ ಸಂಗೀತ ಟೀಚರ್ ಆಗಿದ್ದೆ, ನನಗೆ ಗವರ್ಮೆಂಟ್ ಪೋಸ್ಟ್ ಆಗಿದೆ. ಸೊ ನಾನೀಗ BSc B.Ed ಗೆ ಅಲ್ಲಿ ಅಂದ್ರೆ ಏಡೆಡ್ ಸ್ಕೂಲ್ ಅಂದ್ರೆ ನಮಗೆ ಟ್ರಾನ್ಸ್ಫರ್ ಅಲ್ಲ, ಒಂದೇ ಕಡೆ ಇರಬೇಕು. ಸೊ BSc B.Ed ಆದ ಕಾರಣ ಈಗ ನಾನು ಅದಕ್ಕೆ ಟೀಚರ್ ಪೋಸ್ಟ್, ಮ್ಯಾಥ್ಸ್ ಸೈನ್ಸ್ ಟೀಚರ್ ಪೋಸ್ಟಿಗೆ ಅಪ್ಲೈ ಮಾಡ್ಲಿಕ್ಕೆ ಬಂದಿದ್ದೆ ನಾನು ಅಂತ ಎಲ್ಲ ಕೊಟ್ಟ ನಂತರ ಅದಕ್ಕೆ ಅಯ್ಯೋ ಸಂಗೀತದಲ್ಲಿಯೂ ಕಾಲ್ ಮಾಡಿದ್ದಾರೆ, ನೀವು ಯಾಕೆ ಖಾಲಿ BSc ಮ್ಯಾಥ್ಸ್ಗೆ ಮತ್ತೆ ಅದಕ್ಕೂ ಅಪ್ಲೈ ಮಾಡಿ, ಖಾಲಿ 10 ಪೋಸ್ಟ್ ಇರುದು, ನೀವು ಅಪ್ಲೈ ಮಾಡಿ ಅಂತ ನಾನು ಮಾತು ಹೇಳಿದೆ. ಇಲ್ಲ ಸರ್, ಆಲ್ರೆಡಿ ನನಗೆ ಸಂಗೀತ ಪೋಸ್ಟೇ ಉಂಟಲ್ಲ, ನನಗೆ ಅದಷ್ಟು ಇಂಟ್ರೆಸ್ಟ್ ಇಲ್ಲ ಸಂಗೀತ ಟೀಚರ್ ಆಗಿ, ನನಗೆ BSc B.Ed ಅಲ್ಲೇ ಟೀಚರ್ ಆಗಬೇಕು ಅಂತ, ಮ್ಯಾಥ್ಸ್ ಸೈನ್ಸ್ ಟೀಚರ್ ಆಗ್ಬೇಕಂತಾನೆ ನನಗೆ ಆಸೆ. ಬಟ್ ಅವ್ರು ಏನಾದರೂ ಕೇಳಲೇ ಇಲ್ಲ. ಅವ್ರು ಹೇಳಿದ್ರು ನೀವು ಅಪ್ಲೈ ಮಾಡಿ ಗ್ಯಾರಂಟಿ ನಿಮಗೆ ಜಾಬ್ ಆಗ್ತದೆ ಅಂತ ಹೇಳಿದ್ರು. ಸೊ ಆಯ್ತು ಅಂತ ಹೇಳಿ ಇದರಲ್ಲಿ ನಾನು ಅಪ್ಲೈ ಮಾಡಿದ ಕೂಡಲೇ ಅವರು ಏನಾಯ್ತಂದ್ರೆ ರಿಸಲ್ಟ್ ಬಂತು. ನನಗೆ BSc B.Ed ಖಾಲಿ ಪಾಯಿಂಟ್ ಮಾರ್ಕ್ಸ್ ಅಲ್ಲಿ ಹೋಯ್ತು, ಅದರಲ್ಲಿ ನನಗೆ ಸಿಕ್ಲಿಲ್ಲ. ಲಾಸ್ಟ್ ಮೂಮೆಂಟ್ ಸಂಗೀತದಲ್ಲಿ ನನಗೆ ಜಾಬ್ ಆಯ್ತು. ಸೊ ಆದ ಕಾರಣ ನಾನು ಅಲ್ಲಿ ಏಡೆಡ್ ಸ್ಕೂಲಲ್ಲಿ ಪೋಸ್ಟ್ ಬಿಟ್ಟು ಈ ಗೌರ್ಮೆಂಟ್ ಸ್ಕೂಲಿಗೆ ಸವಣೂರು, ಫಸ್ಟ್ ನನಗೆ ಅಪಾಯಿಂಟ್ಮೆಂಟ್ ಆದದ್ದು ಸವಣೂರಿನಲ್ಲಿ, ಗೌರ್ಮೆಂಟ್ GPUC ಸವಣೂರು ಅಂತೇಳಿ ಅಲ್ಲಿ ನನಗೆ ಅಪಾಯಿಂಟ್ಮೆಂಟ್ ಆದದ್ದು. ಸೊ ಅಲ್ಲಿ ನನ್ನ ಸಂಗೀತ ಟೀಚರ್ ಆಗಿ ನಾನೊಂದು ಪ್ರೊಫೆಷನ್ ಆಗಿ ತಗೊಂಡದ್ದು ಅಲ್ಲಿ. ಸೊ ಕ್ಲಾಸಸ್ ಮಾಡ್ತಾ ಇದ್ದೆ, ಬಟ್ ಅದು ಜಸ್ಟ್ ಪಾರ್ಟ್ ಟೈಮ್ ಅಂತ ಹೇಳಿ ಸಂಗೀತ ಕ್ಲಾಸ್ ಮಾಡ್ತಾ ಇದ್ದೆ. ಬಟ್ ಅಲ್ಲಿ ನನಗೆ ಗೌರ್ಮೆಂಟ್ ಜಾಬ್ ಆದ ನಂತರ ನನಗೆ ಫುಲ್ ಟೈಮ್ ಬೆಳಿಗ್ಗೆಯಿಂದ ಸಂಜೆಯೂ ಸಂಗೀತ, ಸಂಜೆ ನಂತರವೂ ಸಂಗೀತ ಅಂತ ಹೇಳಿ ಅದೊಂದು ಪರ್ಮನೆಂಟ್ ಜಾಬ್ ಆಗಿ. ಸೊ ಈಗ ಏನಾಯ್ತಂದ್ರೆ ಅಲ್ಟಿಮೇಟ್ಲಿ ಅದೊಂದು ಪ್ರೊಫೆಷನ್. ಸೊ ನಾನು ಏನು ಹೇಳ್ತೇನೆ, ನನ್ನ ಮಕ್ಕಳಿಗೆ ಪಾಠ ಇವನ್ ನಾನು ಕ್ಲಾಸಸ್ ಮಾಡುವಾಗ ನಾನು ಮಕ್ಕಳ ಹತ್ರ ಹೇಳ್ತೇನೆ, ಸ್ಟಡೀಸ್ ಒಟ್ಟಿಗೆ ಒಂದು ಬೇಕು. ಯಾಕಂದ್ರೆ ನಾಳೆ ಇದು ನನ್ನ ಅನ್ಎಕ್ಸ್ಪೆಕ್ಟೆಡ್, ನಾನು ಎಣಿಸೇ ಇರಲಿಲ್ಲ ನಾನು ಸಂಗೀತ ಟೀಚರ್ ಆಗ್ತಾನೆ ಅಂತ, ನಾನು ಎಣಿಸೇ ಇರಲಿಲ್ಲ. ಸೊ ಆದ ಕಾರಣ ನಾಳೆ ಎಂತ ಆಗ್ತದೆ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಇನ್ನು ಒಂದರಲ್ಲಿ ಅಲ್ಲದಿದ್ರೆ ಇನ್ನೊಂದು ನಿಮಗೆ 2-3 ದಾರಿಗಳು ನೀವು ಲೈಫಲ್ಲಿ ಇಟ್ಕೊಳ್ಬೇಕು. ಸೊ ಇದನ್ನು ಸಂಗೀತ ಹಾಬಿ ಹಾಗೆ ಮಾತ್ರ ಅಲ್ಲ, ವೃತ್ತಿಯಾಗಿ ಅದನ್ನು ತಗೊಳ್ಲಿಕ್ಕೆ ಆಗ್ತದೆ ಅಂತ ಹೇಳುವ. ನಿಮ್ಮನ್ನು ನೋಡಿದ್ರು ಕೂಡ ಸಂಗೀತ ಶಾರದೆ ನಿಮ್ಮನ್ನ ಆ ಕ್ಷೇತ್ರಕ್ಕೆ ಮತ್ತೆ ಹೌದು. ಸೊ ನಾನು ಯಾವತ್ತೂ ಒಂದು ವಾಕ್ಯ ಹೇಳ್ತೇನೆ, ನಾನು ಸಂಗೀತ ಬಿಟ್ಟರು ಸಂಗೀತ ನನ್ನನ್ನು ಬಿಡ್ಲಿಲ್ಲ ಅಂತ ಹೇಳಿ. ಅದನ್ನ ನಾನು ಯಾವತ್ತೂ ಹೇಳಲಿಕ್ಕೆ ನನಗೆ ಮಕ್ಕಳು ಕರೀತಾರೆ, ನಮ್ಮನ್ನು ಪಿರಿಯಡ್ ಬಂದ ಕೂಡ ನಮ್ಮನ್ನು ಕರೀತಾರೆ, ಬನ್ನಿ ಮೇಡಮ್. ಸೊ ನಮ್ಗೆ ಎಂತ ಇದ್ರು ಆ ಪೀಸ್ ಆಫ್ ಮೈಂಡ್ ಉಂಟು, ಖುಷಿ ಉಂಟು ಈ ಕೆಲಸದಲ್ಲಿ. ಸೊ ನಾನು ಅದನ್ನ ಸಂಗೀತಕ್ಕೆ ಇರೋ ಶಕ್ತಿ ಹಾಗೆ ಅಲ್ವಾ. ಸೊ ಏನಂದ್ರೆ ನಮ್ಗೆ ಮಾನಸಿಕ ನೆಮ್ಮದಿ, ಪೀಸ್ ಆಫ್ ಮೈಂಡ್ ನಮ್ಗೆ ಅದು ಗ್ಯಾರಂಟಿ ಕೊಡ್ತದೆ. ಸೊ ಆದ ಕಾರಣ ನಾನು ಹೇಳ್ತಾ ಇದ್ದು ತುಂಬಾ ಮುಖ್ಯ ಲೈಫಲ್ಲಿ ನನಗೆ ಅದು ಫಸ್ಟ್ ಪ್ರಮುಖ ಒಂದು ಪಾತ್ರ ತಗೊಂಡಿದ್ದೆ. ಈಗ ನೀವೇನೀಗ ಕಾಮಾಕ್ಷಿ
ಸಂಗೀತ ಶಾಲೆಯನ್ನ ನಡೆಸ್ತಾ ಇದ್ದೀರಾ. ನೀವು ಆವಾಗ ವಿದ್ಯಾರ್ಥಿಯಾಗಿ ಸಂಗೀತವನ್ನ ಅಭ್ಯಾಸ ಮಾಡ್ತಾ ಇರೋದಕ್ಕೂ ಈಗಿನ ಈ ಸಂಗೀತ ಶಾಲೆಗಳಿಗೂ ವಿದ್ಯಾರ್ಥಿಗಳ ಮನಸ್ಥಿತಿಗೂ ಯಾವ ರೀತಿಯ ಬದಲಾವಣೆಗಳನ್ನ ನೋಡ್ತಾ ಇದ್ದೀರಾ? ಅಂದ್ರೆ ನಾನು ಫಸ್ಟಿಗೆ ಅದೇ ಈಗೆಲ್ಲ ಆನ್ಲೈನ್ ಸ್ಟಾರ್ಟ್ ಆಗಿದೆ. ಮುಂಚೆ ನಾನು ಫಸ್ಟ್ ಕ್ಲಾಸ್ ಮಾಡುವಾಗ ಸಹ ಅಂದ್ರೆ ಅದೇ ಶಕುಂತಲಾ ಭಟ್ ಅಂತ ಹೇಳಿದ್ದೆಲ್ಲ ನಾನು ವಿದುಷಿ ಶಕುಂತಲಾ ಭಟ್ ಅವರು ಮದುವೆ ಆಗಿ ಹೋದಾಗ ಅವರ ಸ್ಟೂಡೆಂಟ್ಸ್ 4 ಜನ ನಂಗೆ ಕೊಟ್ಟು, ಸೊ ಫಸ್ಟ್ ನಾನು ನನ್ನ ಫಸ್ಟ್ ಸ್ಟೂಡೆಂಟ್ಸ್ ಬೃಂದಾ, ಕೃಪಾ, ಮತ್ತೆ ರೂಪಶ್ರೀ, ಮತ್ತೆ ಚೈತನ್ಯ, ಶರಣ್ಯ ಅಂತ ಮತ್ತೊಬ್ರು ಅನಿತಾ ಉಪಾಧ್ಯಾಯ ಅಂತ ಇದ್ರು, ಅವ್ರು ತೀರಿ ಹೋಗಿದ್ದಾರೆ ಈಗ ಇಲ್ಲ. ಸೊ 6 ಜನರನ್ನ ಇಟ್ಕೊಂಡು ನಾನು ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ಸೊ ಅವರು ನನ್ನ ಈಗಲೂ ಕಲಿತಾ ಇದ್ದಾರೆ, ಎಲ್ಲರೂ ನನ್ನೊಟ್ಟಿಗೆ ಈಗಲೂ ಕಲಿತಾ ಇದ್ದಾರೆ. ಸೊ ಅವರ ಒಂದಿದ್ರೆ ಆದ್ರೆ ಆವಾಗ ಏನಾಗ್ತಿತ್ತು ಅಂದ್ರೆ ನಾವು ಎಲ್ಲ ಕ್ಲಾಸನ್ನು ಅವರು ಬರ್ತಿದ್ರು, ಫೇಸ್ ಟು ಫೇಸ್ ಮಾಡ್ಕೊಳ್ತಿದ್ರು, ರೆಕಾರ್ಡ್ ಮಾಡಿ ಕೊಡ್ತಿದ್ದೆ ನಾನು. ಅವಾಗ ಮೊಬೈಲ್ ಇರ್ಲಿಲ್ಲ, ಟೇಪ್ ರೆಕಾರ್ಡರ್ ತಗೊಂಡು ಬರ್ತಿದ್ರು, ಅದೆಲ್ಲ ರೆಕಾರ್ಡ್ ಮಾಡಿ ಕೊಟ್ಟು. ಸೊ ಹಾಗೆ ಹೋಗ್ತಾ ಹೋಗ್ತಾ ಈಗ ಆಫ್ಟರ್ ಕೊರೋನಾ, ಈಗ ಕೊರೋನಾದ ಈಗ ನಾನೇ ಕಾಮಾಕ್ಷಿ ಸಂಗೀತ ಕಲಾಶಾಲೆ ಅಂತ ತುಂಬಾ ಒಂದು 100 ವಿದ್ಯಾರ್ಥಿಗಳ ಮೇಲೆ ಇದ್ರು ನನ್ಗೆ. ಸೊ ನಾನು ಏನಾಯ್ತು, ನನ್ಗೂ ಸಹ ಈ ಕೊರೋನಾ ಆದ ನಂತರ ನಾವೆಲ್ಲ ಆನ್ಲೈನ್ ಟೀಚಿಂಗ್ ಸ್ಟಾರ್ಟ್ ಮಾಡಿ. ಸೊ ಮತ್ತೆ ಈಗಿನ ಮಕ್ಕಳಿಗೆ ಏನು ಒಳ್ಳೇದಂದ್ರೆ ಇಂಟರ್ನೆಟ್ ಅಲ್ಲಿ ಎಲ್ಲವೂ ಸಿಗ್ತದೆ, ಯಾವ ಸಾಂಗು ಸಿಗ್ತದೆ, ಏನನ್ನೂ ಕಲಿಬಹುದು. ಬಟ್ ಸಂಗೀತವನ್ನು ಮಾತ್ರ ಹಾಗೆ ರೆಕಾರ್ಡ್ ಕೇಳಿ ಕಲೀಲಿಕ್ಕೆ ಆಗುದಿಲ್ಲ. ಆದ ಕಾರಣ ಒಂದು ಗುರು ಅಂತ ಹೇಳಿ ಬೇಕು. ಬಟ್ ಒಳ್ಳೆ ಗುರು ಇದ್ರೆ ಒಂದು ಸಂಗೀತವನ್ನು ಎಷ್ಟು ಒಳ್ಳೆ ರೀತಿಯಲ್ಲಿ ಒಂದು ಮಗು ಕಲಿತು ಸಾಧನೆ ಮಾಡಿ ಮುಂದೆ ಹೋಗುವ ಎಲ್ಲಾ ಫೆಸಿಲಿಟೀಸ್ ಈಗಿನ ಒಂದು ಸಿಸ್ಟಮ್ ಅಲ್ಲಿ ಉಂಟು. ಸೊ ಆದ ಕಾರಣ ಆವಾಗಕ್ಕೂ ಇವಾಗಕ್ಕೂ ತುಂಬಾ ಬದಲಾವಣೆ ಇದೆ. ಅದೇ ಕೊರೋನಾ ಅನ್ನೋದು ಒಂದು ಮಹಾಮಾರಿ ಇಡೀ ಎಲ್ಲ ಕಲಾವಿದರು ಅಂತಲ್ಲ, ಎಲ್ಲ ಕ್ಷೇತ್ರಕ್ಕೂ ದೊಡ್ಡ ಮಟ್ಟಿನ ಹೊಡೆತವನ್ನ ಕೊಟ್ಟಿದೆ. ಅದರಲ್ಲೂ ಕಲಾಕ್ಷೇತ್ರಕ್ಕಂತೂ ಹೇಳುತ್ತಿರೋದು ಅದರ ಕಷ್ಟ. ಹಾಗಿರುವಾಗ ಆ ಸಮಯದಲ್ಲಿ ನೀವು ಫೇಸ್ ಮಾಡಿದಂತಹ ಸಮಸ್ಯೆ? ನಾನು ನಿಜವಾಗ್ಲೂ ಏನಂದ್ರೆ, ನಾನು ಪ್ರೋಗ್ರಾಮ್ಸ್ ಅನ್ನು ಸ್ವಲ್ಪ ಸಂಗೀತ ಕ್ಲಾಸ್ ಮಾಡೋದ್ರಲ್ಲಿ ನಾನು ಜಾಸ್ತಿ ಇದು ಟೈಮ್ ಕೊಡ್ತಿದ್ದೆ. ನಾನು ಪ್ರೋಗ್ರಾಮ್ಸ್ ಕೊಡೋದು ಸ್ವಲ್ಪ ಕಮ್ಮಿ, ಅಂದ್ರೆ ಹಾಗಲ್ಲ, ಕರೆದ್ರೆ ಒಳ್ಳೆ ಪ್ರೋಗ್ರಾಮ್ಸ್, ಒಳ್ಳೆ ಸ್ಟೇಜ್ ಸಿಕ್ಕಿದ್ರೆ ಹೋಗ್ತೇನೆ. ಬಟ್ ನಾನು ಟೀಚಿಂಗ್ ಲೈನ್ ಅಲ್ಲಿ ಸ್ವಲ್ಪ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡ್ತೇನೆ. ಸೊ ಅದು ಆಕ್ಚುಲಿ ಆಗ ಏನಾಯ್ತಂದ್ರೆ, ನಾನು ಆನ್ಲೈನ್ ಕ್ಲಾಸ್ ಮಾಡುವಾಗ ಸ್ಟೂಡೆಂಟ್ಸ್ಗೆ ಒಂದು ಬೆನಿಫಿಟ್ ಏನಾಯ್ತಂದ್ರೆ, ವೀಕ್ಲಿ 1 ಕ್ಲಾಸ್ ತಗೊಳ್ಳುವರು, ವೀಕ್ಲಿ 2 ಕ್ಲಾಸ್. ನನಗೆ ಅಂದ್ರೆ ನಾನು ಹೇಳುದು ಕೊರೋನಾದಿಂದ ಸ್ವಲ್ಪ ಕಲೆ ಬೆಳವಣಿಗೆಯೂ ಆಗಿದೆ. ಯಾಕಂದ್ರೆ ಮಕ್ಕಳು ಮನೇಲಿ ಫ್ರೀ ಇದ್ರು, ಸ್ಕೂಲಿಗೆ ಹೋಗ್ತಿರ್ಲಿಲ್ಲ. ಸೊ ಅಟ್ ಲೀಸ್ಟ್ ಈ ಕಲೆ, ಈಗ ನನ್ನ ದೊಡ್ಡ ಮಗಳು ಏನ್ ಮಾಡಿದ್ಲು ಅಂದ್ರೆ 2 years ಫುಲ್ ಅವಳು ಗಿಟಾರ್ ಅನ್ನು ಕಲ್ತ್ಲು. ಆನ್ಲೈನ್ ಅಲ್ಲಿ ಗಿಟಾರ್ ಪರಿಚಯ ಕ್ಲಾಸ್ ತಗೊಂಡು ಅವಳು ಯೂಟ್ಯೂಬ್ ಅಲ್ಲೆಲ್ಲ ನೋಡಿ. ಸೊ ಯಾಕಂದ್ರೆ ಅವಳು ಫ್ರೀ ಇದ್ಲು 2 ವರ್ಷ. ಸೊ ಆ ಟೈಮಲ್ಲಿ ಇನ್ನೊಂದು ಹೊಸ ವಿದ್ಯೆ ಕಲ್ತ್ಲು. ಸೊ ಹಾಗೆ ಕಲಾಕ್ಷೇತ್ರಕ್ಕೆ ಎಷ್ಟೇ ಕಷ್ಟ ಆದ್ರೂ ಸಹ ಅಷ್ಟೇ ಬೆನಿಫಿಟ್ಸ್ ಆಗಿದೆ ಅಂತ ನಾನು ಹೇಳಲಿಕ್ಕೆ. ಕಲಿಕೆಗೆ ನಮ್ಮ ಕೊರೋನಾ ಅವಧಿ. ಸೊ ಯಾಕಂದ್ರೆ ಆಗ ನಾವು ಈ ಸ್ಟಡೀಸ್ ಇಲ್ಲ, ಸ್ಕೂಲ್ ಇಲ್ಲ ಅಂತ ಟೈಮ್ ವೇಸ್ಟ್ ಮಾಡದೆ ಅದನ್ನು ನಾವು ಬೇರೆ ಕಲೆಗಳಿಗೆ, ಡ್ರಾಯಿಂಗ್ ಆಗ್ಲಿ, ಸಂಗೀತ ಆಗ್ಲಿ, ಅದಕ್ಕೆ ನಾವು ಟೈಮ್ ಕೊಟ್ರೆ ಖಂಡಿತವಾಗಿಯೂ ಏನನ್ನು ನಾವು ಪಾಸಿಟಿವ್, ಎಲ್ಲದ್ರಲ್ಲಿ ನಾವು ಪಾಸಿಟಿವಿಟಿ ಹುಡುಕ್ಬೇಕು ಅಂತ ಹೇಳ್ತೇನೆ. ಸೊ ಆದ ಕಾರಣ ಕಷ್ಟ ನಮ್ಗೆ ಲಾಸು ಆಗಿದೆ, ಅದರ ಜೊತೆ ಯಾಕಂದ್ರೆ ಕೊರೋನಾ ಟೈಮ್ ಅಲ್ಲಿ ಹೊಸ ಪ್ರತಿಭೆಗಳು ಹುಟ್ಟೋದಕ್ಕೆ ಸ್ಟಾರ್ಟ್ ಆಯ್ತು. ಮತ್ತೆ ಆನ್ಲೈನ್ ಫೇಸ್ಬುಕ್ ಲೈವ್, ಆನ್ಲೈನ್ ಈಗ ನೀವೇ ಯೂಟ್ಯೂಬ್ ಲೈವ್ ಅಂತ ಮಾಡ್ತೀರಿ. ಸೊ ಇದೆಲ್ಲ ಸುದ್ದಿ ಲೈವ್ ಅಂತ ಮಾಡ್ತೀರಿ, ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಕ್ತೀರಿ. ದಿಸ್ ಇಸ್ ಆಕ್ಚುಲಿ ತುಂಬಾ ಒಳ್ಳೆ ಒಂದು ಅವಕಾಶ. ಸೊ ಇದೆಲ್ಲ ಈಗ ಕೊರೋನಾ ಆದ ನಂತರ ನಮ್ಗೆ ಬರುವ ಒಂದು ಐಡಿಯಾಗಳು, ಅವಕಾಶಗಳು. ಇಂಥದ್ದು ಯಾವ ಪ್ರೋಗ್ರಾಮ್ಸ್ ಮುಂಚೆ ಎಲ್ಲ ಕಡೆ ನಾವು ರೀಚ್ ಆಗೋದಿಕ್ಕಾಗುತ್ತೆ. ಸೊ ಎಷ್ಟೋ ಫಾರಿನ್ ನಲ್ಲಿ ಕೂತ್ಕೊಂಡು ಎಲ್ಲರೂ ಥ್ರೂಔಟ್ ದ ವರ್ಲ್ಡ್ ನಮ್ಮನ್ನು ನೋಡ್ಲಿಕ್ಕೆ ಆಗ್ತದೆ. ಸೊ ಆದ ಕಾರಣ ಇದೆಲ್ಲ ಬೆನಿಫಿಟ್ಸ್ ಆಗಿದೆ ಅಂತ ಹೇಳಿ ಈಗ ಯಾವ್ದಾದ್ರು ಮೇಡಮ್ ಒಂದು ಗಿಡವನ್ನ ನೆಟ್ಟ ಕೂಡ್ಲೆ ಅದ್ರಲ್ಲಿ ಚಿಗುರು ಬಂತು ಅಂತ ಹೇಳಿದ ಕೂಡ್ಲೆ ಅದೊಂದು ದೊಡ್ಡ ಮರವಾಗಿ ಬೆಳೆಯುತ್ತೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅದಕ್ಕೆ ಕಾಲಕ್ಕೆ ಏನ್ ಪೋಷಣೆಗಳನ್ನ ಕೊಡಬೇಕು ಅದನ್ನ ನಾವು ಕೊಡ್ತಾ ಇರಬೇಕು. ಹಾಗೆ ಕೆಲವು ವಿದ್ಯಾರ್ಥಿಗಳು, ಈಗ ನಿಮ್ಮ ಕ್ಲಾಸಲ್ಲೂ ವಿದ್ಯಾರ್ಥಿಗಳಿರ್ಬೋದು, ಕೆಲವರು ಏನು ಸ್ವಲ್ಪ ಅಲ್ಪಜ್ಞಾನವೇ ನಮ್ಗೆಲ್ಲ ಬಂದು ಬಿಡ್ತು ಅಂತ ಹೇಳುವಂತಹ ಕಲಾವಿದರು ಕೂಡ ಇರ್ತಾರೆ. ಇಂಥ ವಿದ್ಯಾರ್ಥಿಗಳಿಗೆ ನೀವೇನ್ ಕಿವಿ ಮಾತು ಹೇಳಿ? ನಾನು ಹೇಳ್ತೇನೆ, ಯಾವತ್ತು ಈಗ ಏನಂದ್ರೆ ಸಂಗೀತಕ್ಕೆ ಸೇರಿದ ಕೂಡಲೇ 1 ತಿಂಗಳಲ್ಲಿ ಪ್ರೋಗ್ರಾಮ್ಸ್ ಕೊಡ್ಬೇಕು, ಅವರಿಗೆ ವೇದಿಕೆ ಕೊಡ್ಬೇಕು. ಸೊ ನಾನು ಒಂದು ಮಾತು ಹೇಳ್ತೇನೆ ಅವತ್ತು ಸಹ. ಈಗ ನಾನೇ ಆಗ್ಲಿ, ನಾನು ಪ್ರೋಗ್ರಾಮ್ಸ್ ನ ಹಿಂದೆ ಹೋಗುದಿಲ್ಲ. ನಾವು ಒಳ್ಳೆ ರೀತಿಯಲ್ಲಿ ಸಾಧನೆ ಮಾಡಿದ್ರೆ, ನಾವು ಸರಿಯಾದ ರೀತಿಯಲ್ಲಿ ಸಂಗೀತ ಕಲಿತ್ರೆ ಆಟೋಮ್ಯಾಟಿಕ್ ಆಗಿ ಅವಕಾಶಗಳು ನಮ್ಗೆ ಬರ್ತದೆ. ಈಗ ನಾನೇನು ನಿಮ್ಮ ಹತ್ರ ಬಂದು ನನ್ನನ್ನು ಪ್ರೋಗ್ರಾಮ್ ಇಡಿಸಿ ನನ್ನನ್ನು ಇಂಟರ್ವ್ಯೂ ಮಾಡಿ ಅಂತ ನಾನು ಹೇಳಿಲ್ಲ. ನೀವು ಕೇಳಿದಿರಿ ಪವಿತ್ರ ರೂಪೇಶ್ ಅಂತ ಅವ್ರು ಹಾಡ್ತಾರೆ ಅಂತ ಹೇಳಿ. ಸೊ ನಾವು ನಮ್ಮ ಸಾಧನೆ ನಮ್ಗೆ ಯಾವತ್ತು ನಮ್ಮನ್ನು ಸಕ್ಸಸ್ ಕಡೆ ಕರ್ಕೊಂಡು ಹೋಗ್ತದೆ ಅಂತ ಹೇಳಿ ಯಾವತ್ತು ನಾನು ನನ್ನ ಸ್ಟೂಡೆಂಟ್ ಅಂತ ಹೇಳ್ತೇನೆ. ಸೊ ನೀವು ಪ್ರೋಗ್ರಾಮ್ಸ್ ನ ಹಿಂದೆ ಹೋಗ್ಬೇಡಿ, ಪ್ರೋಗ್ರಾಮ್ಸ್ ಆಗಿ ನಿಮ್ಮನ್ನು ಹುಡ್ಕೊಂಡು ಬರ್ತದೆ ಒಂದು ಡೇ. ಯಾವಾಗ ಆ ಸಾಧನೆ ನೀವು ಮಾಡಿದ್ರೆ ಖಂಡಿತವಾಗ್ಲೂ ಆ ಒಂದು ಹಂತಕ್ಕೆ ನೀವು ತಲುಪ್ತೀರಿ ಅಂತ ಹೇಳಿ ಹೇಳ್ತಾರೆ. ಓಕೆ ಮೇಡಮ್, ಒಂದು ಮಾತಿದೆ, ಗುರುವಿನ ಗುಲಾಮನಾಗುವ ತನಕ ದೊರೆಯದಣ್ಣ ಮುಕುತಿ ಅಂತ. ಹಾಗಾಗಿ ಎಲ್ಲ ಕಲಾವಿದರ ಪಾಲಿಗೆ ಗುರುಗಳು ಮಹತ್ತರ ಪಾತ್ರವನ್ನ ವಹಿಸ್ತಾರೆ. ಈಗ ನಿಮ್ಮ ಮೊದಲಿನ ಗುರುಗಳ ಬಗ್ಗೆ ನೀವು ಮಾತಾಡಿದ್ರಿ, ಈಗ ಕೂಡ ನೀವು ಸಂಗೀತಾಭ್ಯಾಸವನ್ನ ಮುಂದುವರಿಸ್ತಾ ಇದ್ದೀರಿ.
ಈಗ ನಿಮ್ಮ ಗುರುಗಳು ಯಾರು? ನಾನು ಅದೇ ಫಸ್ಟಿಗೆ ಮಧುರ್ಪಿ ಬಾಲಸುಬ್ರಹ್ಮಣ್ಯಂ ಅಂತ ಹೇಳಿ ಅವ್ರ ಹತ್ರ ಕಲಿತೆ. ವಿದ್ವತ್ತಿಗಾಗುವಾಗ ವಿದುಷಿ ಶಕುಂತಲಾ ಭಟ್, ಕಾಂಚನ ನಾರಾಯಣ್ ಭಟ್, ಕಾಂಚನ ಈಶ್ವರ ಭಟ್, ಆಮೇಲೆ ಇವರು ವಿದುಷಿ ಶುಭಾ ಶಿವಕುಮಾರ್, ಇಷ್ಟು ಜನರು ನನಗೆ ವಿದ್ವತ್ ಮಾಡ್ಲಿಕ್ಕೆ ಹೆಲ್ಪ್ ಮಾಡಿದವರು. ಹಾಗೆ ಅದರ ನಂತರ ನಾನು ಮಧ್ಯದಲ್ಲಿ ಒಮ್ಮೆ KSOU ಅಲ್ಲಿ MA ಮ್ಯೂಸಿಕ್ ಕಟ್ಟಿದೆ. ಸೊ ಅದು ಮಾತ್ರ ಮಧ್ಯದಲ್ಲಿ ಕೋರ್ಸ್ ನಿಂತು ಹೋಯ್ತು. MA ಮ್ಯೂಸಿಕ್ ಆ KSU ಇದು ಒಂದು ಸ್ವಲ್ಪ ಇಶ್ಯೂಸ್ ಆಗಿತ್ತು. ಆವಾಗ ನಮ್ದು MA ಮ್ಯೂಸಿಕ್ ವಿಂಗನ್ನೇ ತೆಗೆದು ಬಿಟ್ರು. ಸೊ ಆ ಫಸ್ಟ್ ಇಯರ್ ಆಗುವಾಗ ನಾನು ವಿದುಷಿ MS ವಿದ್ಯಾ ಅಂತ ಬ್ಯಾಂಗ್ಳೂರು. ಸೊ ಅವರಲ್ಲಿ ನಾನು ಸಂಗೀತ ಕಲೀಲಿಕ್ಕೆ ಪ್ರಾರಂಭ ಮಾಡಿದೆ. ಮತ್ತೆ ಅವರಲ್ಲಿ ಕಲೀಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಈಗ ಇತ್ತೀಚೆಗೆ ನನ್ನ ಮಗಳು ವಿದ್ವಾನ್ ಡಾಕ್ಟರ್ ಮುಲ್ಲೈ ವಾಸಲ್ ಚಂದ್ರಮೌಳಿ ಅಂತ ಹೇಳುವವರ ಹತ್ರ ವೈಲಿನ್ ಕಲಿಸು. ಅವರ ಹತ್ರ ನಾನು ಸಹ ಸಂಗೀತಾಭ್ಯಾಸ ಟೈಮ್ ಇದ್ದಾಗ ನಾನು ಪಾಠ ತಗೊಳ್ತೇನೆ. ಯಾಕೆಂದ್ರೆ ಯಾವತ್ತು ನಾವು ಇವತ್ತು ಏನು ಹೀಗೆ ಆಗಿದ್ರು ಒಂದು ದೇವರ ಒಂದು ದಯೆ, ಮತ್ತೆ ಹಿರಿಯರ ಆಶೀರ್ವಾದ, ಮತ್ತು ಮೇನ್ ನಮ್ಮ ಗುರುಗಳ ಆಶೀರ್ವಾದ. ಸೊ ಅದು ಮೂರು ಇದ್ರೆ ನಮ್ಗೆ ಯಾವತ್ತು ಸೋಲೇ ಇಲ್ಲ. ಸೊ ಆದ ಕಾರಣ ಇವರೆಲ್ಲರ ಒಂದು ಪ್ರೋತ್ಸಾಹದಿಂದ ನನ್ನ ಮನೆಯವರ, ನನ್ನ ಅತ್ತೆ ಮಾವನ, ನನ್ನ ಹಸ್ಬೆಂಡ್ನ ಮತ್ತು ನನ್ನ ಸ್ಟಾಫ್ ಅನ್ನು ನಾನು ಪ್ರತ್ಯೇಕವಾಗಿ ಹೇಳಲಿಕ್ಕೆ, ನಾನೀಗ ಪ್ರೋಗ್ರಾಮ್ ಏನಾದ್ರೂ ಪ್ರೋಗ್ರಾಮ್ ಎಲ್ಲ ಇದ್ರೆ ನನ್ನ ಸ್ಟಾಫ್ನವರು ನನಗೆ, ನನ್ನ HM ಆಗಲಿ, ನಮ್ಮ ಸ್ಕೂಲ್ನ HM ಎಲ್ಲರೂ ನನಗೆ ಸಪೋರ್ಟ್ ಮಾಡ್ತಾರೆ. ಸೊ ಅಂತ ಒಂದು ವಾತಾವರಣ, ಸಪೋರ್ಟಿವ್ ವಾತಾವರಣ ಇದ್ರೆ ಮಾತ್ರ ಒಂದು ವ್ಯಕ್ತಿಗೆ ಆ ಕಲೆಯಲ್ಲಿ ಒಂದು ಸಕ್ಸಸ್ ಸಿಗ್ಲಿಕ್ಕೆ ಸಾಧ್ಯ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮೇಡಮ್, ನೀವು ನಿಮ್ಮ ಜೊತೆಗೆ ನಿಮ್ಮ ಮಗಳ ಬಗ್ಗೆ ಕೂಡ ಹೇಳಿದ್ರಿ. ಮಗಳು ಕೂಡ ಈ ಕ್ಷೇತ್ರವನ್ನ ತುಂಬಾ ಅತಿಯಾಗಿ ಅಪ್ಕೊಂಡಿದ್ದಾಳೆ ಅಂತಂದ್ರೆ, ಮಗಳು ಬೇರೆ ಕಚೇರಿಗಳನ್ನ ಕೊಡ್ತಾರಾ ಅಥವಾ ಪ್ರೋಗ್ರಾಮ್ಗಳಿಗೆ ಹೋಗ್ತಾರಾ, ಹೇಗೆ? ಅವಳದ್ದು ಮೊನ್ನೆ May 22ಗೆ ಒಂದು ದೊಡ್ಡ ಪ್ರೋಗ್ರಾಮ್ ಆಗಿತ್ತು ಇಲ್ಲಿ, ನೀವೇ ಸುದ್ದಿಯವರೇ ಅದರ ಲೈವ್ ಮಾಡಿದ್ರಿ. ಅವಳದ್ದು ವೈಲಿನ್ ಕಾನ್ಸರ್ಟ್ ಅವಳ ಸರ್ನ ಒಟ್ಟಿಗೆ, ಅದೇ ಡಾಕ್ಟರ್ ಮುಲ್ಲೈವಾಸನ್ ಚಂದ್ರಮೌಳಿ ಸರ್ ಒಟ್ಟಿಗೆ ಅವರು ಚೆನ್ನೈಯಿಂದ ಬಂದು ಅವಳದ್ದು ಮತ್ತೆ ಅವರದ್ದು ಒಟ್ಟಿಗೆ ಒಂದು ಪ್ರೋಗ್ರಾಮ್ ಆಯಿತು. ಮತ್ತೆ ಅವಳು ತುಂಬಾ ಡ್ಯಾನ್ಸ್, ಭರತನಾಟ್ಯ ಪ್ರೋಗ್ರಾಮ್ಸ್ ಸುಮಾರು ಕೊಡ್ತಾಳೆ. ಅವಳ ಗುರು ತುಂಬಾ ಪ್ರೋತ್ಸಾಹ ಮಾಡ್ತಾರೆ. ಹಾಗೆ ಸಂಗೀತದಲ್ಲಿಯೂ ಸಹ ಪ್ರೋಗ್ರಾಮ್ ಕೊಡ್ತಾಳೆ. ಮತ್ತೆ ವೈಲಿನ್, ಪ್ರತ್ಯೇಕವಾಗಿ ವೈಲಿನ್ ನುಡ್ಸ್ಲಿಕ್ಕೆ ಹೋಗ್ತಾಳೆ. ಹಾಡುವಾಗ ವೈಲಿನ್ ಅಕಂಪನಿಮೆಂಟ್ ಬೇಕಾಗ್ತದೆ. ಹಲವಾರು ಕಡೆ ವೈಲಿನ್ ನುಡ್ಸ್ಲಿಕ್ಕೆ ಹೋಗ್ತಾಳೆ. ಸೊ ಅವಳನ್ನು ಈ ಸಂಗೀತದೊಟ್ಟಿಗೆ ಅವಳು ಸಹ ಭಾಗವಹಿಸ್ತಾ ಇದ್ದಾಳೆ ಎಲ್ಲ ಕಾರ್ಯಕ್ರಮಗಳಲ್ಲಿ. ಕಲಾ ಶಾರದೆಯ ಸೇವೆಯಲ್ಲಿ ಇಡೀ ಒಂದು ಕುಟುಂಬವೇ ತೊಡಗಿಕೊಂಡಿದೆ ಅಂತ ಹೇಳ್ಬೋದು. ಮೇಡಮ್, ಎಳೆಯ ವಯಸ್ಸಿನಲ್ಲೇ ಈ ಸಂಗೀತವನ್ನ ಅಭ್ಯಾಸ ಮಾಡಿ ಸಂಗೀತದ ಕ್ಷೇತ್ರದಲ್ಲಿ ಮುಂದುವರಿತಾ ಈಗಲೂ ಸಂಗೀತವನ್ನ ಅಭ್ಯಾಸ ಮಾಡಿಕೊಂಡು ಸಂಗೀತ ಕ್ಷೇತ್ರದಲ್ಲಿ ಒಂದು ಸಾಧನೆಯನ್ನ ಮಾಡುವಂತಹ ಮನಸ್ಸಿಟ್ಕೊಂಡು ಮುನ್ನೋಗ್ತಾ ಇದ್ದೀರಾ. ಈಗ ನಿಮ್ಮ ಹಾಡುಗಳನ್ನು ಕೇಳೋದಕ್ಕೆ, ನಿಮ್ಮ ಮಗಳ ಹಾಡುಗಳನ್ನು ಕೇಳೋದಕ್ಕೆ ನಾವು ತುಂಬ ಕಾತರದಿಂದ ಕಾಯ್ತಾ ಇದ್ದೀವಿ. ನಮ್ಮ ಪ್ರೇಕ್ಷಕರಿಗೋಸ್ಕರ ಯಾವೆಲ್ಲ ಹಾಡುಗಳನ್ನು ನೀವು ಹಾಡ್ತೀರಾ? ಇವತ್ತು ನಾನೊಂದು ಬೇರೆ ಥೀಮ್ ತಗೊಂಡಿದ್ದೇನೆ. ಅಂದರೆ ಹೆಚ್ಚಾಗಿ ನಾನು ಸುಗಮ ಸಂಗೀತ ಮತ್ತೆ ಕ್ಲಾಸಿಕಲ್ ಪ್ರೋಗ್ರಾಮ್ ಕೊಡೋದು. ಕ್ಲಾಸಿಕಲ್ ಪ್ರೋಗ್ರಾಮ್ ಅಂದರೆ ಅದಕ್ಕೆ ಅಕಂಪನಿಮೆಂಟ್ ನಮ್ಮೊಟ್ಟಿಗೆ ಸಹವಾದ್ಯ ಇರ್ತದೆ. ಸೊ ಅದು ಮೃದಂಗ ಮತ್ತು ವೈಲಿನ್ ಕ್ಲಾಸಿಕಲ್ ಪ್ರೋಗ್ರಾಮ್ ಕೊಡೋದಿದ್ರೆ, ಮತ್ತೆ ಸುಗಮ ಸಂಗೀತ ಹಾಡೋದಿದ್ರೆ ಇದು ಕೀಬೋರ್ಡ್, ಆಮೇಲೆ ಏನು ತಬಲಾ, ಇದು ರಿದಮ್ ಪ್ಯಾಡ್ ಎಲ್ಲ ಯೂಸ್ ಮಾಡಿಕೊಂಡು ನಾವು. ಬಟ್ ಇವತ್ತು ನಾನು ಒಂಥರ ಡಿಫ್ರೆಂಟ್ ಆಗಿ ನನಗೊಂದು ಪರ್ಫಾರ್ಮೆನ್ಸ್ ಮಾಡಬೇಕು. ಏನಂದ್ರೆ ಕ್ಲಾಸಿಕಲ್ ಸಾಂಗ್ಸ್ ತಗೊಳ್ಳೋದು, ಅದರ ಜೊತೆ ಅಕಂಪನಿಮೆಂಟ್ಸ್ ಅನ್ನು ಹಾರ್ಮೋನಿಯಂ, ಯಾಕಂದ್ರೆ ಹಾರ್ಮೋನಿಯಂ ಬಳಸೋದು ಹಿಂದೂಸ್ತಾನಿ ಮ್ಯೂಸಿಕ್ಗೆ ಮಾತ್ರ. ಸಂಗೀತದಲ್ಲಿ ಎರಡು ವಿಧಗಳುಂಟು, ಒಂದು ಕರ್ನಾಟಕ ಶಾಸ್ತ್ರೀಯ ಸಂಗೀತ, ಒಂದು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ. ಸೊ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತಕ್ಕೆ ಹಾರ್ಮೋನಿಯಂ ಮತ್ತೆ ತಬಲಾ ಮಾತ್ರ ಬಳಸೋದು. ಕರ್ನಾಟಕ ಶಾಸ್ತ್ರೀಯ ಸಂಗೀತಕ್ಕೆ ಮೃದಂಗ ಮತ್ತು ವೈಲಿನ್ ಮಾತ್ರ ಬಳಸೋದು. ಅಂದ್ರೆ ಯೂಶುವಲಿ ಈ ಪ್ರೋಗ್ರಾಮ್ಸ್ ನೋಡುವಾಗ ಬಳಸಲೇಬೇಕು ಅಂತ ಹೇಳಲ್ಲ, ಅದೊಂದು ಇದೇನು ಸಂಪ್ರದಾಯ ಹಿಂದಿನಿಂದ. ಸೊ ನನಗೆ ಇವತ್ತು ಜಸ್ಟ್ ಒಂದು ಹೊಸ ಒಂದು ಥೀಮ್ ಟ್ರೈ ಮಾಡುವ ಅಂತ ಹೇಳಿ ಮಾಡಿದ್ದು. ಏನಂದ್ರೆ ಹಾರ್ಮೋನಿಯಂ ಅಲ್ಲಿ ಅದೇ ವಿದ್ವಾನ್ ವಿಶ್ವನಾಥ್ ನಾಯಕ್ ಅಂತ ಹೇಳಿ, ನಾವು ಪುತ್ತೂರ್ನವ್ರೆ, ಅವರು ತುಂಬಾ ಫೇಮಸ್ ಹಾರ್ಮೋನಿಯಂ ಆರ್ಟಿಸ್ಟ್ ಅವರು. ಹಾಗೆ ತಬಲಾದಲ್ಲಿ ವಿದ್ವಾನ್ ಸಾಯಿರಾಮ್ ಅಂತ ಹೇಳಿ, ಹಾಗೂ ರಿದಮ್ ಪ್ಯಾಡ್ ನಲ್ಲಿ ಇವರು ವಿದ್ವಾನ್ ಸುಹಾಸ್ ಹೆಬ್ಬಾರ್ ಅಂತ ಹೇಳಿ. ಸೊ ಇವರು 3 ಜನರ ಒಂದು ಕಾಂಬಿನೇಷನ್ ಅಲ್ಲಿ ಕ್ಲಾಸಿಕಲ್ ಸಾಂಗ್ಸ್ ತಕೊಂಡು ನಾನೊಂದು ಇವತ್ತೊಂದು ಪ್ರಯೋಗ ಮಾಡಿದ್ದು. ಸೊ ಹೇಗ್ ಬರ್ತದೆ ಅಂತ ಹೇಳಿ ನೋಡೋಣ. ವಿಶ್ವ ಸಂಗೀತ ದಿನಕ್ಕೆ ವಿಭಿನ್ನ ಪ್ರಯತ್ನವನ್ನ ಮಾಡಿದೀರಾ. ನಿಮ್ಮ ಹಾಡನ್ನ ಕೇಳೋದಕ್ಕೆ ನಾವು ತುಂಬಾ ಕಾತುರದಿಂದ ಕಾಯ್ತಾ ಇದ್ದೀವಿ. ವಿದುಷಿ ಪವಿತ್ರ ರೂಪೇಶ್ ಶೇಟ್ ಹಾಗೂ ಅವರ ಮಗಳು ಅರ್ಪಿತಾ ಶೇಟ್ ಇವರ ಹಾಡುಗಳನ್ನ ಕೇಳೋದಕ್ಕೆ ನಾವಂತೂ ತುಂಬಾ ಕುತೂಹಲದಿಂದ ಕಾಯ್ತಾ ಇದ್ದೀವಿ. ಬನ್ನಿ ಅವರ ಹಾಡುಗಳನ್ನ ಕೇಳ್ಕೊಂಬರೋಣ. ವಕ್ರತುಂಡ ಮಹಾಕಾಯ
सूर्यकोटि समप्रभ वक्रतुण्ड महाकाय सूर्यकोटि समप्रभ निर्विघ्नं कुरु मे देव निर्विघ्नं कुरु मे देव सर्वकार्येषु सर्वदा सर्वकार्येषु सर्वदा सर्वकार्येषु सर्वदा गजाननयुतं गणेश्वरं गजाननयुतं गणेश्वरं गजाननयुतं गणेश्वरं गजाननयुतं गणेश्वरं भजामि सततं सूरेश्वरं श्री गजाननयुतं गणेश्वरं भजामि सततं सूरेश्वरं श्री गजाननयुतं गणेश्वरं अजेन्द्र पूजिता विघ्नेश्वरं अजेन्द्र पूजिता विघ्नेश्वरं अजेन्द्र पूजिता विघ्नेश्वरं अजेन्द्र पूजिता विघ्नेश्वरं गणादिसल्लूत पदपद्मकरम् अजेन्द्र पूजिता विघ्नेश्वरं गणादिसल्लूत पदपद्मकरं कुञ्जरभञ्जन चतुरतरकरम् कुञ्जरभञ्जन चतुरतरकरं गुरुगुहादिनुत प्रणवाकारं कुञ्जरभञ्जन चतुरतरकरं गुरुगुहादिनुत प्रणवाकारं कुञ्जरभञ्जन चतुरतरकरं गुरुगुहादिनुत प्रणवाकारं गजाननयुतं गणेश्वरं भजामि सततं सूरेश्वरं श्री गजाननयुतं गणेश्वरं दप मगरि गजाननयुतं दनि सा नि द पद नि द प म प द प म ग म प द नि द प म ग म प द प मगरि गजाननयुतं दनि सा स स सा नि द नि स रि स नि स रि स नि द दनि स रि ग रि स नि द नि स रि ग म ग रि स नि द नि स रि स नि द नि सा नि द प द नि द प म ग म प ग रि स नि द रि स नि द प द प म ग रि गजाननयुतं दनि द द
ಮಗಮ ಪದ ನಿ ಸರಿ ಸಾನಿ ದಾನಿ ಸರಿ ಗಮ ಗರಿ ಸಾನಿ ದಾನಿ ಸರಿ ಗಮ ಪಮ ಗರಿ ಸಾನಿ ದಾನಿ ಸರಿ ಸಾನಿ ದಾನಿ ಸರಿ ಸಾನಿ ಗರಿ ಸ ಗರಿ ಸಾನಿ ದಾರಿ ಸನಿ ರಿ ಸಾನಿ ದ ಪ ಸಾನಿ ದ ಗಮ ಗರಿ ಗಜಾನ ನಯುತಂ ಗಣೇಶ್ವರಂ ಭಜಾಮಿ ಸತತಂ ಸುರೇಶ್ವರಂ ಶ್ರೀ ಗಜಾನನಯುತಂ ಗಣೇಶ್ವರಂ ಶ್ರೀ रमा सरस्वती सरस्वती सेविता श्रीललितां तां भावये ये श्रीरमा सरस्वती सेविता श्रीललितां तां भावये श्रीरमा सरस्वती रमा सरस्वती सेवितां श्रीललितां तां भावये श्री रमा सरस्वती सारस धृतनाथा कृष्णा सामणि विरचिता संपत्करी सेविता सारस कृष्णा सामणि विरचिता संपत्करी सेविता तारामन्त्रिण्यादि परिवृता शिवसुतां तारामन्त्रिण्यादि परिवृतां धीरगुरुगुहविरतां शिवसुतां श्री रमा सरस्वती सेवितां श्रीललितां तां भावये श्रीरमा सरस्वती रघुवंशसुधाम्बुदिचन्द्रश्री 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 राम राम राज राजेश्वर रघुवंशसुधा बुद्धिचन्द्रश्री राम राम राज राजेश्वर रघुवंशसुधा बुद्धिचन्द्रश्री राम राम राज राजेश्वर रघुवंशसुधा बुद्धिचन्द्रश्री अगमेघमारुतश्रीकर 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 अगमेघमारुतश्रीकर
ದ ಧನಿ ಗ ಪ ಪ ಸ ಸ ರಿ ರಿ ಮ ಮ ಗ ಗ ರಿ ರಿ ಸ ಸ ನಿ ನಿ ದ ದ ಪ ಪ ಮ ಗ ರಿ ಸ ರಿ ಮ ಗ ರಿ ಸ ರಿ ರಿ ಮ ದ ಧನಿ ಗ ಗ ಪ ಸ ಸ ನಿ ದ ಪ ಮ ಗ ಪ ಮ ಗ ರಿ ಸ ರಿ ರಿ ಮ ಮ ದ ಧನಿ ಗ ಪ ಪ ಸ ಸ ರಿ ರಿ ಮ ಮ ಗ ಗ ರಿ ರಿ ಸ ಸ ನಿ ನಿ ದ ದ ಪ ಪ ಮ ಗ ರಿ ರಘು ವಂಶಸುಧಾಂಬುಧಿ ಚಂದ್ರ ಶ್ರೀ ರಾಮ ರಾಮ ರಾಜ ರಾಜೇಶ್ವರ ರಘುವಂಶಸುಧಾಂಬುಧಿ ಚಂದ್ರ ಶ್ರೀ ಜಮದಗ್ನಿಜ ಗರ್ವಭಂಜನ ಜಮದಗ್ನಿಜ ಗರ್ವಭಂಜನ ಜಯ ರುದ್ರತಿ ವಿಸ್ಮಿತವದನ ಜಯ ರುದ್ರತಿ ವಿಸ್ಮಿತವದನ ಕಮಲಾಪ್ತ ನವ್ಯಮಂಡನ ಕಮಲಾಪ್ತ ನವ್ಯಮಂಡನ ಕಮಲಾಪ್ತ ನವ್ಯಮಂಡನ ಕಮಲಾಪ್ತ ನವ್ಯಮಂಡನ ಅಗಣಿತಾರ್ಭುತ ಶೌರ್ಯ ಶ್ರೀ ವೆಂಕಟೇಶ್ವರ ಅಗಣಿತಾರ್ಭುತ ಶೌರ್ಯ ಶ್ರೀ ವೆಂಕಟೇಶ್ವರ ಸಾರಿ ಮಗ ರಿ ಸರಿ ರಿ ಮದ ಧನಿ ಗ ಗ ಪ ಸ ಸಾನಿ ದ ಪ ಮ ಗ ಪ ಮ ಗ ರಿ ಸರಿ ರಿ ಮ ಮ ದ ಧನಿ ಗ ಪ ಪ ಸ ಸಾರಿ ರಿ ಮ ಮ ಗ ಗ ರಿ ರಿ ಸ ಸ ನಿ ನಿ ದ ದ ಪ ಪ ಮ ಗ ರಿ ರಘು ವಂಶಸುಧ ಬುಧಿ ಚಂದ್ರ ಶ್ರೀ ರಾಮ ರಾಮ ರಾಜ ರಾಜೇಶ್ವರ ರಘುವಂಶಸುಧ ಬುಧಿ ಚಂದ್ರ ಶ್ರೀ ಬುಧಿ ಚಂದ್ರ ಶ್ರೀ ಬುಧಿ ಚಂದ್ರ ಶ್ರೀ ಗಾನಮೂರ್ತೆ ಗಾನಮೂರ್ತೆ ವೇಣು ಗಾನಮೂರ್ತೆ ವೇಣು ಗಾನಮೂರ್ತೆ ಕೃಷ್ಣ ವೇಣು ಗಾನಮೂರ್ತೆ ಕೃಷ್ಣ ವೇಣು ಗಾನಮೂರ್ತೆ ಕೃಷ್ಣ ವೇಣು ಗಾನಮೂರ್ತೆ ಶ್ರೀ ಕೃಷ್ಣ ವೇಣು ಗಾನಮೂರ್ತೆ ಶ್ರೀ ಕೃಷ್ಣ ವೇಣು ಗಾನಲೋಲ ತ್ರಿಭುವನ ಪಾಲ ಪಾಯಿ 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 ಗಾನ ಮೂರ್ತೆ
कृष्ण वेणुगानलोल त्रिभुवन पाल पाहिगान मूर्ते नवनीत चोर नंद सत्किशोर नवनीत चोर नंद सत्किशोर नरमित्र धीर नरसिंह शूर नवनीत चोर नंद सत्किशोर नरमित्र धीर नरसिंह शूर नवमेघ तेज नवमेघ तेज नगजा साहस नवमेघ तेज नगजा सहज नवमेघ तेज नगजा सहज नवमेघ तेज नगजा सहज नरकांतक नाथ त्यागराज नरकांतक नाथ त्यागराज नरकांतक नाथ त्यागराज गानमूर्ते श्रीकृष्ण वेणुगानलोल त्रिभुवन पाल पाहिगान मूर्ते गानमूर्ते भावयामि गोपाल बालं मनसेवितं तत्पदं चिन्तयेऽहं सदा भावयामि गोपाल बालं मनसेवितं तत्पदं चिन्तयेऽहं सदा भावयामि गोपाल बालं मनसेवितं तत्पदं चिन्तयेयं सदा भावयामि गोपाल बालं मनसेवितं तत्पदं चिन्तयेयं सदा भावयामि गोपाल बालं मनसेवितं तत्पदं चिन्तयेयं सदा भावयामि गोपाल बालं मनसेवितं तत्पदं चिन्तयेयम् घटित में कला कचित मणिकर्णिका घटित में कला कचित मणिकर्णिका घटित में कला कचित मणिकर्णिका पटल देना विभ्राजमानम् घटित में कला कचित मणिकर्णिका पटल देना विभ्राजमानम् कुटिल पद काटित संकुल सिंहितेन तं कुटिल पद काटित संकुल सिंहितेन तं चतुल नटना
समुज्ज्वल विलासं चतुलनटना समुज्ज्वल विलासं भावयामि गोपाल पालौ मनसेवितौ तत्पदं चिन्तयेयम् निरतकरकलित नवनीतम् निरतकरकलित नवनीतम् निरतकरकलित नवनीतम् निरतकरकलित नवनीतम् निरतकरकलित नवनीतम् निरतकरकलित नवनीतम् ब्रह्मादि सुरनिकर भावना शोभितपदम् निरतकरकलित नवनीतम् ब्रह्मादि सुरनिकर भावना शोभितपदम् तिरुवेङ्कटाचलस्थितम् तिरुवेङ्कटाचलस्थितम् अनुपमौ हरिम् तिरुवेङ्कटाचलस्थितम् अनुपमौ हरिम् परमपुरुषौ गोपालबालं परमपुरुषौ गोपालबालं परमपुरुषौ गोपालबालं भावयामि गोपालबालं मनसेवितौ तत्पदं चिन्तयेयं सदा भावयामि गोपालबालं मनसेवितं तत्पदं चिन्तयेयम् रोगहरण कृपासागर श्री गुरु राघवेन्द्र परिपालिसो 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 संतत दुर्मत ध्वान्त दिवाकर संतत दुर्मत ध्वान्त दिवाकर संतत दुर्मत ध्वान्त दिवाकर संतत दुर्मत ध्वान्त दिवाकर संत विनुत मतालिसो देव संतत दुर्मत ध्वान्त दिवाकर संत विनुत मतालिसो देव रोगहरण
पावन गात्र सुदेववरनी तव सेवक जनरुण गाडिसो पावन गात्र सुदेववरनी तव सेवक जनरुण गाडिसो धन्य महिमा जगन्नाथ विठ्ठल प्रिय 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 निನ್ನಾರಾಧನೆ ಮಾಡಿಸೋ ದೇವ धन्य महिमा जगन्नाथ विठ्ठल प्रिय निನ್ನಾರಾಧನೆ ಮಾಡಿಸೋ देव रोगहरण कृपासागर श्री गुरु राघवेंद्र परि पालिसो 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 भज रे हनुमन्तं भज रे हनुमन्तं मानस 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 भज रे हनुमन्तं कोमलकाय कोमलकाय नमसुदेव कोमलकाय नमसुदेव कोमलकाय नमसुदेव कोमलकाय नमसुदेव भज सकसिंह भूसुरश्रेष्ठं भज सकसिंह भूसुरश्रेष्ठं भज सकसिंह भूसुरश्रेष्ठं भज रे हनुमन्तं मानस भज रे हनुमन्तं मानस भज रे हनुमन्तं
मूर्खनिशाचर वनसंहारं मूर्खनिशाचर वनसंहारं सीता दुःखविनाशनकारं मूर्खनिशाचर वनसंहारं सीता दुःखविनाशनकारं गुरुचनकेशव गुरुचनकेशव कदलीरङ्गं गुरुचनकेशव कदलीरङ्गं गुरुचनकेशव कदलीरङ्गं गुरुचनकेशव कदलीरङ्गं स्थिरसद्भक्तौ 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 मुख्यप्राणं स्थिरसद्भक्तौ मुख्यप्राणो भज रे हनुमतं मानस भज रे हनुमतं मानस भज रे हनुमतं हनुमन्तं हनुमन्तम् Come on, turn the radio on. It's Friday night, I won't be long. Got it to my head, put my makeup on. It's Friday night, and it won't be long till I hit the dance floor, hit the dance floor. I got all I need. No, I ain't got cash, but I got you, baby. Baby, I don't need dollar bills to have fun tonight. Baby, I don't need dollar bills to have fun tonight. But I don't need no money, as long as I can feel the beat. I don't need no money, as long as I keep dancing. Come on, turn the radio on. It's Saturday, and it won't be long. Gotta pay my nails, put my high heels on. It's Saturday, and it won't be long till I hit the dance floor, hit the dance floor. I got all I need. No, I ain't got cash, but I got you, baby. Baby, I don't need dollar bills to have fun tonight. Baby, I don't need dollar bills to have fun tonight. But I don't need no money, as long as I can feel the beat. La 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 la.
ಮೇಡಮ್, ನಮಗೋಸ್ಕರ ಅದ್ಭುತವಾದ ಹಾಡುಗಳನ್ನು ಹಾಡಿದ್ರಿ. ನಮ್ಮ ಪ್ರೇಕ್ಷಕರು ಅಷ್ಟೇ ಖುಷಿಯಾಗಿರ್ತಾರೆ. ಸಂಗೀತ ಅನ್ನೋದು ಒಂದು ಸಾಗರ ಇದ್ದಂತೆ. ಅದರಲ್ಲಿ ಒಂದು ಬಿಂದುವಾಗಿ ನೀವು ಸಂಗೀತವನ್ನ ಕಲಿತು ಆ ಕ್ಷೇತ್ರದಲ್ಲಿ ಕಲಾಮಾತೆ ಶಾರದೆಯ ಸೇವೆಯನ್ನ ಮಾಡೋದಕ್ಕೆ ನಿಮ್ಮನ್ನ ಹಾಗೂ ನಿಮ್ಮ ಕುಟುಂಬವನ್ನು ಕೂಡ ತೊಡಗಿಸ್ಕೊಂಡಿದ್ದೀರಾ. ಅದರಲ್ಲಿ ಅತ್ಯುನ್ನತವಾದ ಸಾಧನೆಯನ್ನ ನೀವು ಮಾಡುವಂತಾಗ್ಲಿ, ನಿಮ್ಮ ಕನಸುಗಳೆಲ್ಲ ಈಡೇರ್ಲಿ ಅಂತ ನಾವು ಸುದ್ದಿ ಕಡೆಯಿಂದ ಆಶಿಸ್ತಾ ಇದ್ದೀವಿ. ಮೇಡಮ್, ಇವತ್ತು ವಿಶ್ವ ಸಂಗೀತ ದಿನದಂದು ನಮ್ಮ ವಿಶೇಷ ಕಾರ್ಯಕ್ರಮದಲ್ಲಿ ನೀವು ಹಾಗೂ ನಿಮ್ಮ ಮಗಳು ಅದ್ಭುತವಾದ ಹಾಡುಗಳನ್ನ ನಮಗಾಗಿ, ನಮ್ಮ ಪ್ರೇಕ್ಷಕರಿಗಾಗಿ ಹಾಡಿದ್ದೀರಿ. ಈ ಸಂಗೀತ ಶಾರದೆಯ ಕಲಾ ಸೇವೆ ನಿಮ್ಮ ಕುಟುಂಬದಿಂದ ಹೀಗೆ ಮುಂದುವರಿಯಲಿ ಅಂತ ನಾವು ಸುದ್ದಿ ಕಡೆಯಿಂದ ಮತ್ತೊಮ್ಮೆ ನಿಮಗೆ ವಿಶ್ವ ಸಂಗೀತ ದಿನದ ಶುಭಾಶಯಗಳನ್ನ ಹೇಳ್ತಾ ಆಶಿಸ್ತಾ ಇದ್ದೀವಿ. ಈ ನಿಮ್ಮ ಸುದ್ದಿ ಚಾನೆಲ್ನ ವೇದಿಕೆಯಲ್ಲಿ ನನಗೆ ಇಂಥ ಒಂದು ಅದ್ಭುತವಾದ ಕಾರ್ಯಕ್ರಮ ಕೊಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ವೀಕ್ಷಕರೇ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಸುದ್ದಿ ನ್ಯೂಸ್ ಪುತ್ತೂರು. ನಡಿ ಅಭೂತಪೂರ್ವ ಬಟ್ಟೆಗಳ ಭಂಡಾರ ಪುತ್ತೂರಿನ ಮಹತ್ತೋಬಾರ ದೇವಾಲಯದ ಸಭಾಭವನದಲ್ಲಿ ತೆರೆದುಕೊಂಡಿದೆ ವಿನೂತನ ಬಟ್ಟೆಗಳ ಲೋಕ. ಇದು ಪುತ್ತೂರಿನ ಹತ್ತೂರಿನ ಜನರಿಗಾಗಿ ವಿಶೇಷ ಕೊಡುಗೆ. ಯಾವುದೇ ವಸ್ತು ಖರೀದಿಸಿ ಕೇವಲ 199 ರೂಪಾಯಿಗೆ ಉನ್ನತ ಕಂಪನಿಯಿಂದ ತಯಾರಾದ ಉತ್ತಮ ಗುಣಮಟ್ಟದ ಅಸಂಖ್ಯಾತ ಅತ್ಯುತ್ತಮ ವಿನ್ಯಾಸವುಳ್ಳ ಎಲ್ಲಾ ತರಹದ ಸೀರೆ, ಧೋತಿ, ಫ್ರಾಕ್ಸ್, ವೆಸ್ಟರ್ನ್ ಡ್ರೆಸ್, ಚೂಡಿದಾರ್, ಮಿಡಿ ಟಾಪ್ಗಳು, ಲೆಗ್ಗಿನ್ಸ್, ಪ್ಲಾಜೋ ಪ್ಯಾಂಟ್ಗಳು, ಶರ್ಟ್, ಜೀನ್ಸ್ ಪ್ಯಾಂಟ್ಗಳು, ನೈಟಿ, ಜೆರ್ಗಿನ್ಸ್, ಬಾಬಾ ಸೂಟ್, ಚಪ್ಪಲಿಗಳು, ಬ್ಯಾಗ್, ಆಟಿಕೆ, ಇನ್ನಷ್ಟು ಮತ್ತಷ್ಟು ನಿಮಗಾಗಿ ವಿನೂತನ ವಿಶೇಷ ಆಕರ್ಷಕ ಬೆಲೆಗೆ ನ್ಯೂ ಚೆನ್ನೈ ಶಾಪಿಂಗ್. ಸೀರೆ ಹಾಗೂ ರೆಡಿಮೇಡ್ಗಳು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಸಭಾಭವನ, ಪುತ್ತೂರು. 6/6/2022 9/7/2022 ನೀವು ಭೇಟಿ ಕೊಡಿ, ನಿಮ್ಮವರನ್ನು ಕರೆತನ್ನಿ. ಇದು ವಿನೂತನ ಬಟ್ಟೆಗಳ ಕಲೆಕ್ಷನ್.